कृष्ण केशव कृष्ण केशव पाहि माम्। राम राघव रक्षा मां कृष्ण केशव पाहि माम्। राम राघव रक्ष माम् कृष्ण केशव पाहि माम्। राम राघव रक्षा मां कृष्ण केशव पाहि माम्। राम राघव रक्ष माम् कृष्ण केशव पाहि माम्। राम राघव रक्षा मां कृष्ण केशव पाहि माम्। राम राघव रक्ष माम् कृष्ण केशव पाहि माम्। ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶಿವನನ್ನು ಕಾಪಾಡಿದು. ನಿರ್ಮಲಾ ಮಾತಾಜಿ ಓದಿ ಬಂದಿದ್ದಾವ? ನಿರ್ಮಲಾ ಮಾತಾಜಿ, ನಿರ್ಮಲಾ ಮಾತಾಜಿ ಇಲ್ಲ. ಪದ್ಮಾ ಮಾತಾಜಿ, ಪದ್ಮಾ ಮಾತಾಜಿ, ಸುಖ ಮುನಿಗಳು ಅಲ್ಲಿಂದ ಸ್ಟಾರ್ಟ್ ಮಾತಾಜಿ ಓದ್ಲಿಕ್ಕೆ. ಮಾತಾಜಿ. ನಿರ್ಮಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜು ಪ್ರಭುಜಿ ಓದಿ ಪ್ರಭುಜಿ. ಸುಖ ಮುನಿಗಳು 39ನೇ ಪೇಜ್. ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನನಗೇನು ಸ್ಕ್ರೀನ್ ಡಿಸ್ಪ್ಲೇ ಆಗಿಲ್ಲ ಮಾತಾಜಿ. ಒಂದು 5 ನಿಮಿಷ ಯಾರ ಕಡೆ ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶುಕ ಮುನಿಗಳು ವೃಕಾಸುರನ ಚರಿತ್ರೆಯನ್ನು ಹೇಳುತ್ತಿದ್ದಾಗ ಅವರು ಪರೀಕ್ಷಿತ್ ಮಹಾರಾಜನನ್ನು ಭರತ ಪುತ್ರ ಎಂದು ಸಂಬೋಧಿಸಿದರು. ಇದು ಪರೀಕ್ಷಿತ್ ಮಹಾರಾಜನು ಭಕ್ತರ ಕುಟುಂಬದಲ್ಲಿ ಹುಟ್ಟಿದವನು ಎಂದು ತೋರಿಸುತ್ತದೆ. ಪರೀಕ್ಷಿತ್ ಮಹಾರಾಜನು ತಾಯಿಯ ಗರ್ಭದಲ್ಲಿದ್ದಾಗ ಅವನನ್ನು ಕೃಷ್ಣನು ಉಳಿಸಿದ್ದನು. ಹಾಗೆಯೇ ತನ್ನನ್ನು ತಾಯಿಯ ಗರ್ಭದಲ್ಲಿ ಬ್ರಾಹ್ಮಣನ ಶಾಪದಿಂದ ಉಳಿಸಬೇಕೆಂದು ಅವನು ಕೃಷ್ಣನನ್ನು ಬೇಡಬಹುದಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ಆದರೆ ರಾಕ್ಷಸನು ಎಲ್ಲರನ್ನು ತನ್ನ ಹಸ್ತಸ್ಪರ್ಶದಿಂದ ಕೊಂದು ತಾನು ಅಮರನಾಗಬೇಕೆಂದು ಬಯಸಿದನು. ಶಿವನಿಗೆ ಇದು ಅರ್ಥವಾಯಿತು. ಆದರೆ ಅವನು ಮಾತು ಕೊಟ್ಟಿದ್ದರಿಂದ ಆ ವರವನ್ನು ಅನುಗ್ರಹಿಸಿದನು. ಬಹು ಪಾಪಿಯಾದ ಆ ರಾಕ್ಷಸನು ತನ್ನ ವರವನ್ನು ಬಳಸಿ ಶಿವನನ್ನು ಕೊಂದು ಗೌರಿ ಪಾರ್ವತಿಯನ್ನು ವಶಪಡಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದನು. ತನ್ನ ಕೈಯನ್ನು ಶಿವನ ತಲೆಯ ಮೇಲಿಡಲು ತೀರ್ಮಾನಿಸಿದನು. ರಾಕ್ಷಸನಿಗೆ ತಾನೇ ಕೊಟ್ಟ ವರದಿಂದ ಶಿವನು ಇಕ್ಕಟ್ಟಿಗೆ ಸಿಕ್ಕಿಕೊಂಡನು. ಪ್ರಾಪಂಚಿಕ ಮನೋಧರ್ಮದ ಭಕ್ತನು ದೇವತೆಗಳಿಂದ ಪಡೆದ ವರವನ್ನು ದುರುಪಯೋಗ ಪಡಿಸಿಕೊಳ್ಳುವ ಇನ್ನೊಂದು ಉದಾಹರಣೆ ಇದು. ಇನ್ನೇನೂ ಯೋಚನೆ ಮಾಡದೆ ವೃಕಾಸುರನು ಶಿವನ ತಲೆಯ ಮೇಲೆ ಕೈಯನ್ನಿಡಲು ಅವನ ಬಳಿಗೆ ಹೋದನು. ಅವನನ್ನು ಕಂಡು ಶಿವನಿಗೆ ಎಷ್ಟು ಹೆದರಿಕೆಯಾಯಿತೆಂದರೆ ಅವನು ನಡುಗಿದನು. ಭೂಮಿಯಿಂದ ಆಕಾಶಕ್ಕೆ ಹಾರಿದನು. ಮೇಲಿನ ಲೋಕಗಳ ವ್ಯೂಹಗಳ ಆಚೆ ವಿಶ್ವದ ಎಲ್ಲೆಯನ್ನು ತಲುಪುವವರೆಗೆ ಆಕಾಶದಿಂದ ಓಡಿದನು. ಶಿವನ ಸ್ಥಳದಿಂದ ಸ್ಥಳಕ್ಕೆ ಓಡಿ ಹೋದನು. ಆದರೆ ವೃಕಾಸುರನು ಅವನನ್ನು ಅಟ್ಟಿಸಿಕೊಂಡೇ ಹೋದನು. ಬ್ರಹ್ಮ, ಇಂದ್ರ, ಚಂದ್ರರಂತಹ ಇತರ ಲೋಕಗಳನ್ನಾಳುವ ದೇವತೆಗಳಿಗೆ ಶಿವನ ಮೇಲೆ ಎರಗಲಿದ್ದ ಅಪಾಯದಿಂದ ಅವನನ್ನು ರಕ್ಷಿಸಲು ಯಾವ ಮಾರ್ಗವೂ ಕಾಣಲಿಲ್ಲ.
ಶಿವನು ಎಲ್ಲಿಯೇ ಹೋದರೋ ಅವರೆಲ್ಲ ಮೌನವಾಗಿದ್ದರು. ಈ ವಿಶ್ವದಲ್ಲಿರುವ ಶ್ವೇತ ದೀಪ ಎನ್ನುವ ಲೋಕದಲ್ಲಿ ವಿಷ್ಣುವು ಇರುತ್ತಾನೆ. ಶಿವನು ವಿಷ್ಣುವಿನ ಬಳಿಗೆ ಹೋದನು. ಶ್ವೇತ ದ್ವೀಪವು ಬಹಿರ್ಶಕ್ತಿಯ ಪ್ರಭಾವದಿಂದ ಆಚೆ ಇರುವ ಇಲ್ಲಿನ ವೈಕುಂಠ ಲೋಕ ಸರ್ವವ್ಯಾಪಿಯಾಗಿ ವಿಷ್ಣುವು ಎಲ್ಲೆಲ್ಲಿಯೂ ಇರುತ್ತಾನೆ. ಆದರೆ ಅವನಿದ್ದೆಡೆ ವೈಕುಂಠ ಭಗವಂತನು ಎಲ್ಲ ಜೀವಿಗಳ ಹೃದಯದಲ್ಲಿರುತ್ತಾನೆ ಎಂದು ಭಗವದ್ಗೀತೆಯು ಹೇಳುತ್ತದೆ. ಕೆಳವರ್ಗದಲ್ಲಿ ಹುಟ್ಟಿರುವವರ ಹೃದಯದಲ್ಲಿಯೂ ಅವನು ಇರುತ್ತಾನೆ. ಆದರೆ ಇದರಿಂದ ಅವನು ಕೆಳವರ್ಗದಲ್ಲಿ ಹುಟ್ಟಿದ ಎಂದು ಅರ್ಥವಲ್ಲ. ಅವನು ಇರುವ ಸ್ಥಳವೇ ವೈಕುಂಠವಾಗುತ್ತದೆ. ಆದುದರಿಂದ ಈ ವಿಶ್ವದಲ್ಲಿ ಶ್ವೇತ ದೀಪ ಎಂದು ಕರೆಯುವ ಲೋಕವು ವೈಕುಂಠ ಲೋಕವೇ. ಕಾಡಿನಲ್ಲಿ ವಾಸ ಮಾಡುವುದು ಸಾತ್ವಿಕ ಗುಣ. ದೊಡ್ಡ ನಗರಗಳಲ್ಲಿ, ದೊಡ್ಡ ಊರುಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ವಾಸ ಮಾಡುವುದು ರಾಜಸ ಗುಣ. ಮತ್ತು 4 ಪಾಪಕರ್ಮಗಳಾದ ಅನೈತಿಕ, ಲೈಂಗಿಕತೆ, ಮದ್ಯಪಾನ, ಮಾಂಸ ಭಕ್ಷಣೆ ಮತ್ತು ಜೂಜುಗಳಲ್ಲಿ ನಿರತರಾಗಿರುವಂತಹ ಜನರಿರುವ ಸ್ಥಳದಲ್ಲಿ ವಾಸಿಸುವುದು ತಾಮಸ ಗುಣ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಆದರೆ ವಿಷ್ಣು ದೇವಾಲಯದಲ್ಲಿ ಪರಮ ಪ್ರಭುವಿನ ವಾಸಸ್ಥಾನವು ವೈಕುಂಠದಲ್ಲಿರುತ್ತದೆ. ದೇವಾಲಯವು ಎಲ್ಲಿದೆ ಎನ್ನುವುದೇ ಮುಖ್ಯವಲ್ಲ, ಅದು ಎಲ್ಲೇ ಇರಲಿ ದೇವಾಲಯವು ವೈಕುಂಠ. ಹಾಗೆಯೇ ಪ್ರಾಪಂಚಿಕ ವ್ಯಾಪ್ತಿಯಲ್ಲಿದ್ದರೂ ಶ್ವೇತ ದ್ವೀಪ ಲೋಕವು ವೈಕುಂಠವೇ. ಕಂಠ ಕೆಳಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಿಯಾಂಕಾ ಚಿತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಟ್ಟೆ ಕಡೆಗೆ ಶಿವನು ಶ್ವೇತದೀಪ ವೈಕುಂಠವನ್ನು ಹೊಕ್ಕನು. ಶ್ವೇತದೀಪದಲ್ಲಿ ಭೌತಿಕ ಜಗತ್ತಿನ ಅಸೂಯೆ ಸ್ವಭಾವದಿಂದ ಸಂಪೂರ್ಣವಾಗಿ ಮುಕ್ತರಾದ ಮತ್ತು ಭೌತಿಕ ಚಟುವಟಿಕೆಗಳ 4 ತತ್ವಗಳಾದ ಧಾರ್ಮಿಕತೆ, ಆರ್ಥಿಕ ಬೆಳವಣಿಗೆ, ಇಂದ್ರಿಯ ತೃಪ್ತಿ ಮತ್ತು ಮುಕ್ತಿ ಇವುಗಳ ವ್ಯಾಪ್ತಿಗೆ ಸಿಕ್ಕದ ಶ್ರೇಷ್ಠ ಧರ್ಮಿಷ್ಠರಿದ್ದಾರೆ. ವೈಕುಂಠ ಲೋಕವನ್ನು ಪ್ರವೇಶಿಸಿದ ಯಾರೇ ಆಗಲಿ ಈ ಭೌತಿಕ ಜಗತ್ತಿಗೆ ಹಿಂದಿರುಗುವುದಿಲ್ಲ. ನಾರಾಯಣನಿಗೆ ತನ್ನ ಭಕ್ತರಲ್ಲಿ ಬಹುಪ್ರೀತಿ ಎಂದು ಕೀರ್ತಿ ಇದೆ. ಶಿವನು ತೀವ್ರ ಅಪಾಯದಲ್ಲಿದ್ದಾನೆ ಎಂದು ತಿಳಿಯುತ್ತಲೇ ಅವನ ಬ್ರಹ್ಮಚಾರಿಯ ರೂಪದಲ್ಲಿ ದೂರ ಸ್ಥಳದಿಂದ ಸ್ವಾಗತಿಸಲು ಶಿವನ ಬಳಿಗೆ ಹೋದನು. ತನ್ನ ಸ್ವಂಟದ ಸುತ್ತ ಒಂದು ಪಟ್ಟಿ, ಜನಿವಾರ, ಕೃಷ್ಣಾಜಿನ, ಬ್ರಹ್ಮಚಾರಿಯ ದಂಡ ಮಾತಾಜಿ ಸ್ಕ್ರೋಲ್ ಮಾಡ್ಬೇಕು ಮತ್ತು ರುದ್ರಾಕ್ಷಿ ಮಣಿಗಳಿಂದ ಅವನು ಪರಿಪೂರ್ಣ ಬ್ರಹ್ಮಚಾರಿಯಂತೆ ಕಾಣಿಸಿಕೊಂಡನು. ರುದ್ರಾಕ್ಷಿ ಮಣಿಗಳು ತುಳಸಿ ಮಣಿಗಳಿಗಿಂತ ಬೇರೆ. ರುದ್ರಾಕ್ಷಿ ಮಣಿಗಳನ್ನು ಶಿವಭಕ್ತರು ಉಪಯೋಗಿಸುತ್ತಾರೆ. ನಾರಾಯಣನು ಬ್ರಹ್ಮಚಾರಿಯ ರೂಪದಲ್ಲಿ ಶಿವನ ಮುಂದೆ ನಿಂತನು. ಅವನು ದೇಹದಿಂದ ಹೊರಹೊಮ್ಮುತ್ತಿದ್ದ ಪ್ರಭೆಯು ಶಿವನನ್ನು ಮಾತ್ರವಲ್ಲ, ವೃಕಾಸುರನನ್ನು ಆಕರ್ಷಿಸಿತು. ನಾರಾಯಣನು ವೃಕಾಸುರನ ಗಮನವನ್ನು ಪಡೆಯಲು ಅವನಿಗೆ ಗೌರವದಿಂದ ಪ್ರಣಾಮಗಳನ್ನು ಮಾಡಿದನು. ಹೀಗೆ ರಾಕ್ಷಸನನ್ನು ತಡೆದು ನಿಲ್ಲಿಸಿ ಪ್ರಭುವು ಅವನಿಗೆ ಹೀಗೆ ಹೇಳಿದ: ಪ್ರಿಯ ಶಕುನಿಸುತ, ನೀನು ಬಹುದೂರದಿಂದ ಬಂದವನಂತೆ ಆಯಾಸಗೊಂಡವನಂತೆ ಕಾಣುತ್ತೀಯೆ. ನಿನ್ನ ಉದ್ದೇಶವೇನು? ಇಷ್ಟು ದೂರ ಏಕೆ ಬಂದಿದ್ದೀಯೆ? ನಿನಗೆ ಬಹು ಆಯಾಸವಾಗಿರುವುದು ನನಗೆ ಕಾಣುತ್ತದೆ. ಆದುದರಿಂದ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೋ ಎಂದು ವಿನಂತಿಸುತ್ತೇನೆ. ನೀನು ಅಗತ್ಯವಾಗಿ ದೇಹಕ್ಕೆ ಆಯಾಸವನ್ನುಂಟು ಮಾಡಬಾರದು. ಈ ದೇಹದಿಂದ ಮಾತ್ರ ಮನುಷ್ಯನು ತನ್ನ ಮನಸ್ಸಿನ ಆಸೆಗಳನ್ನು ಪೂರೈಸಿಕೊಳ್ಳಬಹುದು. ಆದುದರಿಂದ ಪ್ರತಿಯೊಬ್ಬರೂ ದೇಹವು ಮುಖ್ಯವೆಂದು ಭಾವಿಸುತ್ತಾರೆ. ಆದುದರಿಂದ ನಾವು ಅನಾವಶ್ಯಕವಾಗಿ ದೇಹಕ್ಕೆ ತೊಂದರೆ ಕೊಡಬಾರದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ದೇವಿ ಮಾತಾಜಿ ಓದಿ. ಮಂಜುಳಾ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಿ ಮಾತಾಜಿ. ಈಗ ನಾನು ರಾಜು ಪ್ರಭುಜಿ ಓದಿ. ಓಕೆ ಮಾತಾಜಿ. ಬ್ರಹ್ಮಚಾರಿಯು ತನಗೆ ವೃಕಾಸುರನ ತಂದೆ ಶಕುನಿಯ ಪರಿಚಯವಿದೆ ಎಂದು ನಂಬಿಸಲು ಅವನನ್ನು ಶಕುನಿಸುತ ಎಂದು ಕರೆದರು. ವೃಕಾಸುರನು ಬ್ರಹ್ಮಚಾರಿಯ ತನ್ನ ಕುಟುಂಬಕ್ಕೆ ತಿಳಿದವನಾಗಿರಬೇಕು ಎಂದು ಭಾವಿಸಿದ. ಆದುದರಿಂದ ಬ್ರಹ್ಮಚಾರಿಯ ಅನುಕಂಪದ ಮಾತುಗಳು ಅವನ ಮನಸ್ಸನ್ನು ಮುಟ್ಟಿದವು. ವಿಶ್ರಾಂತಿ ತೆಗೆದುಕೊಳ್ಳಲು ತನಗೆ ಕಾಲಾವಕಾಶವಿಲ್ಲ ಎಂದು ರಾಕ್ಷಸನು ವಾದಿಸುವ ಮೊದಲೇ ಪ್ರಭುವು ಅವನಿಗೆ ದೇಹದ ಮಹತ್ವವನ್ನು ತಿಳಿಸಿಕೊಟ್ಟನು. ರಾಕ್ಷಸನ ಮನಸ್ಸು ಅದನ್ನು ಒಪ್ಪಿತು. ಯಾವ ಮನುಷ್ಯನೇ ಆಗಲಿ, ಅದರಲ್ಲಿಯೂ ರಾಕ್ಷಸನಾದವನು ದೇಹಕ್ಕೆ ಮಹತ್ವವನ್ನು ಕೊಡುತ್ತಾನೆ. ವೃಕಾಸುರನಿಗೆ ತನ್ನ ದೇಹವು ಮುಖ್ಯ ಎನ್ನುವುದು ಮನದಟ್ಟಾಯಿತು. ರಾಕ್ಷಸನನ್ನು ಸಮಾಧಾನಗೊಳಿಸಲು ಬ್ರಹ್ಮಚಾರಿಯು ಅವನಿಗೆ ಹೀಗೆ ಹೇಳಿದನು: ಪ್ರಿಯ ಪ್ರಭುವೆ, ಇಷ್ಟು ದೂರ ಬರುವ ತೊಂದರೆಯನ್ನು ನೀನು ಏಕೆ ತೆಗೆದುಕೊಂಡೆ ಎನ್ನುವುದನ್ನು ನೀನೇ ನನಗೆ ಹೇಳಬಹುದಾದರೆ ನಿನ್ನ ಕೆಲಸವು ಸುಲಭವಾಗಿ ಕೈಗೂಡುವಂತೆ ಪ್ರಾಯಶಃ ನಾನು ಸಹಾಯ ಮಾಡಬಲ್ಲೆ. ರಾಕ್ಷಸನಿಗೆ ಪ್ರಭುವು ತಾನು ಪರಬ್ರಹ್ಮನಾದುದರಿಂದ ಶಿವನಿಗೆ ಉಂಟಾಗಿದ್ದ ಇಕ್ಕಟ್ಟಿನ ಸ್ಥಿತಿಯನ್ನು ಸರಿಪಡಿಸುವುದಾಗಿ ಪರೋಕ್ಷವಾಗಿ ತಿಳಿಸಿಕೊಡುತ್ತಿದ್ದ. ಬ್ರಹ್ಮಚಾರಿ ರೂಪದ ನಾರಾಯಣನ ಸವಿ ಮಾತುಗಳಿಂದ ರಾಕ್ಷಸನಿಗೆ ಬಹು ಸಮಾಧಾನವಾಯಿತು. ಶಿವನು ತನಗೆ ವರವನ್ನು ಕೊಟ್ಟ ಕಥೆಯನ್ನು ಸಮಗ್ರವಾಗಿ ಹೇಳಿದನು.
ಪ್ರಭುವು ರಾಕ್ಷಸನಿಗೆ ಹೀಗೆ ಉತ್ತರಿಸಿದನು, ಶಿವನು ನಿನಗೆ ಇಂಥ ವರವನ್ನು ನಿಜವಾಗಿ ಕೊಟ್ಟಿದ್ದಾನೆ ಎಂದು ನಾನು ನಂಬಲಾರೆ. ನನಗೆ ತಿಳಿದ ಮಟ್ಟಿಗೆ ಶಿವನ ಮನಸ್ಥಿತಿಯು ಸರಿಯಾಗಿಲ್ಲ. ಅವನು ತನ್ನ ಮಾವ ದಕ್ಷನೊಡನೆ ಜಗಳ ಮಾಡಿಕೊಂಡಿದ್ದಾನೆ. ಪಿಶಾಚಿಯಾಗುವಂತೆ ಅವನಿಗೆ ಶಾಪ ತಗುಲಿದೆ. ಈಗ ಅವನು ಭೂತಗಳ ಮತ್ತು ಪಿಶಾಚಿಗಳ ನಾಯಕನಾಗಿದ್ದಾನೆ. ಅವನಿಗೆ ತನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ. ಪ್ರಿಯ ಅಸುರ ರಾಜ, ಶಿವನ ಮಾತುಗಳಲ್ಲಿ ಇನ್ನು ನಿನಗೆ ನಂಬಿಕೆ ಇದ್ದರೆ ನಿನ್ನ ಕೈಯನ್ನು ನಿನ್ನ ತಲೆ ಮೇಟ್ಟುಕೊಂಡು ಏಕೆ ಪ್ರಯೋಗ ಮಾಡಿ ನೋಡಬಾರದು? ಅವನ ವರವನ್ನು ಕೊಟ್ಟಿರುವುದು ಸುಳ್ಳಾದರೆ ಇನ್ನು ಮುಂದೆ ಇಂತಹ ಸುಳ್ಳು ವರಗಳನ್ನು ಕೊಡದಂತೆ ನೀನು ಆ ಸುಳ್ಳುಗಾರ ಶಿವನನ್ನು ಕೂಡಲೇ ಕೊಂದು ಬಿಡಬಹುದು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಣಾಮಗಳು. ರತ್ನ ಮಾತಾಜಿ ಓದಿ. ರತ್ನ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಬಂಗ್ಯಾದ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಹೀಗೆ ನಾರಾಯಣನ ಸಿಹಿ ಮಾತುಗಳು ಮತ್ತು ಅವನ ಹೆಚ್ಚಿನ ಮಾಯೆಯ ವಿಸ್ತೃತ ರೂಪದಿಂದ ರಾಕ್ಷಸನು ದಿಗ್ಭ್ರಮೆಯಾದನು. ಅವನು ಶಿವನ ಶಕ್ತಿಯನ್ನು ಅವನ ವರವನ್ನು ಮರೆತೇ ಬಿಟ್ಟನು. ಆದುದರಿಂದ ಅವನು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುವಂತೆ ಮಾಡುವುದು ಸುಲಭವಾಯಿತು. ರಾಕ್ಷಸನು ಹಾಗೂ ಮಾಡಿತ್ತಲೇ ಸಿಡಿಲು ಹೊಡೆದಂತೆ ಅವನ ತಲೆಯು ಸೀಳಿ ಹೋಯಿತು. ಅವನು ಕೂಡಲೇ ಸತ್ತು ಹೋದನು. ಸ್ವರ್ಗಲೋಕದಲ್ಲಿರುವ ದೇವತೆಗಳು ನಾರಾಯಣನ ಮಹಿಮೆಯನ್ನು ಹಾಡುತ್ತಾ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಸ್ವರ್ಗದಿಂದ ಹೂಗಳನ್ನು ಸುರಿಸಿ ಅವನಿಗೆ ಪ್ರಣಾಮ ಮಾಡಿದರು. ವೃಕಾಸುರನು ಸತ್ತಾಗ ದೇವತೆಗಳು, ಪಿತೃಗಳು, ಗಂಧರ್ವರು ಮತ್ತು ಜನಲೋಕದ ನಿವಾಸಿಗಳು ಮೊದಲಾದ ಉನ್ನತ ಲೋಕಗಳ ನಿವಾಸಿಗಳು ದೇವೋತ್ತಮ ಪರಮಪುರುಷನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು. ಹೀಗೆ ವಿಷ್ಣುವು ಶಿವನಿಗಾಗಿ ಕಾದಿದ್ದ ವಿಪತ್ತಿನಿಂದ ಅವನನ್ನು ಬ್ರಹ್ಮಚಾರಿಯ ರೂಪದಲ್ಲಿ ಪಾರು ಮಾಡಿದನು. ಅನಂತರ ವಿಷ್ಣುವು ಶಿವನಿಗೆ, ಈ ರಾಕ್ಷಸ ವೃಕಾಸುರನು ತನ್ನ ಪಾಪ ಕರ್ಮಗಳಿಂದಾಗಿ ಸತ್ತನು ಎಂದು ಹೇಳಿದನು. ತನ್ನ ಪ್ರಭು ಶಿವನ ಮೇಲೆಯೇ ಪ್ರಯೋಗ ಮಾಡಲು ಹೊರಟ ಅವನು ವಿಶೇಷ ಪಾಪಿ ಮತ್ತು ಹೇಸಿಗೆಯ ವ್ಯಕ್ತಿ. ಅನಂತರ ನಾರಾಯಣನು ಶಿವನಿಗೆ ಹೀಗೆ ಹೇಳಿದನು, ಪ್ರಿಯ ಪ್ರಭುವೇ, ಮಹಾತ್ಮರಿಗೆ ತೊಂದರೆಯನ್ನು ಕೊಡುವವನನ್ನು ಬದುಕಿರಬಾರದು. ಅವನ ಪಾಪ ಕರ್ಮಗಳಿಂದಲೇ ಅವನು ಸೋಲುತ್ತಾನೆ. ನಿನ್ನ ವಿರುದ್ಧ ಇಂಥ ಅಪರಾಧವನ್ನು ಮಾಡಿದ ಈ ರಾಕ್ಷಸನ ವಿಷಯದಲ್ಲಿ ಇದು ನಿಜ. ಹೀಗೆ ಎಲ್ಲ ಭೌತಿಕ ಗುಣಗಳನ್ನು ಮೀರಿದ ದೇವೋತ್ತಮ ಪರಮಪುರುಷ ನಾರಾಯಣನ ಕೃಪೆಯಿಂದ ಶಿವನು ಒಬ್ಬ ರಾಕ್ಷಸನ ಕೈಯಿಂದ ಸಾಯುವುದು ತಪ್ಪಿತು. ಈ ಚರಿತ್ರೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದವರು ಭೌತಿಕ ಗೋಜುಗಳಿಂದ ಮತ್ತು ತನ್ನ ಶತ್ರುಗಳ ಹಿಡಿತದಿಂದ ನಿಶ್ಚಯವಾಗಿಯೂ ಪಾರಾಗುತ್ತಾರೆ. ಶಿವನನ್ನು ಕಾಪಾಡಿದ್ದು ಎಂಬ 87ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಲ್ಲಿ ಸುಖಮುನಿಗಳು ವೃಕಾಸುರನ ಚರಿತ್ರೆಯನ್ನು ಹೇಳುತ್ತಿದ್ದಾಗ ಅವರು ಪರೀಕ್ಷಿತ ಮಹಾರಾಜನನ್ನು ಭರತಪುತ್ರ ಅಂತೇಳಿ ಸಂಬೋಧಿಸ್ತಾರೆ. ಪರೀಕ್ಷಿತ್ ಮಹಾರಾಜನು ಭಕ್ತರ ಕುಟುಂಬದಲ್ಲಿ ಹುಟ್ಟಿದವ ಅಂತ ಎಂದು ತೋರಿಸ್ತದೆ. ಅಲ್ಲಿ ಪರೀಕ್ಷಿತ ಮಹಾರಾಜನು ತಾಯಿಯ ಗರ್ಭದಲ್ಲಿ ಇದ್ದಾಗ ಅವನು ಕೃಷ್ಣನನ್ನು ಉಳಿಸಿದನು. ಕೃಷ್ಣನು ಅವನನ್ನು ಪರೀಕ್ಷಿತ್ ಮಹಾರಾಜನನ್ನು ಉಳಿಸಿದ. ಹಾಗೆ ತನ್ನನ್ನು ಬ್ರಾಹ್ಮಣನ ಶಾಪದಿಂದ ಉಳಿಸಬೇಕೆಂದು ಅವನು ಕೃಷ್ಣನನ್ನು ಬೇಡಬಹುದಾಗಿತ್ತು. ಆದ್ರೆ ಅವನು ಹಾಗೆ ಬೇಡಲಿಲ್ಲ. ಆದ್ರೆ ರಾಕ್ಷಸರು ಎಲ್ಲರನ್ನು ತನ್ನ ಹಸ್ತಸ್ಪರ್ಶದಿಂದ ಕೊಂದು ತಾನು ಅಮರನಾಗಬೇಕೆಂದು ಬಯಸಿದನು. ರಾಕ್ಷಸನು ಆ ರೀತಿ ಅಲ್ಲ. ಅವನು ಎಲ್ಲರನ್ನು ತನ್ನ ಹಸ್ತದಿಂದ ಕೊಲ್ಬೇಕು, ಆಮೇಲೆ ತಾನು ಅಮರನಾಗ್ಬೇಕು ಅಂತೇಳಿ ಅವನು ಇಚ್ಛಿಸಿದ. ಶಿವನಿಗೆ ಇದು ಅರ್ಥ ಆಯ್ತು. ಆದ್ರೆ ಅವನು ಮಾತು ಕೊಟ್ಟದ್ರಿಂದ ಆ ವರವನ್ನು ಕೂಡ ಅವನಿಗೆ ಅನುಗ್ರಹಿಸಿದನು. ಬಹು ಪಾಪಿಯಾದ ಆ ರಾಕ್ಷಸ ತನ್ನ ವರವನ್ನು ಬಳಸಿ ಶಿವನನ್ನು ಕೊಂದು ಗೌರಿಯನ್ನು ವಶಪಡಿಸಿಕೊಳ್ಬೇಕು ಅಂತೇಳಿ ತೀರ್ಮಾನಿಸಿದ. ತನ್ನ ಕೈಯನ್ನು ಶಿವನ ತಲೆಯ ಮೇಲಿಡಲು ತೀರ್ಮಾನಿಸಿದನು. ರಾಕ್ಷಸನಿಗೆ ತಾನೇ ಕೊಟ್ಟ ವರದಿಂದ ಶಿವನು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡ. ಇಲ್ಲಿ ಪ್ರಾಪಂಚಿಕ ಮನೋಧರ್ಮದ ಭಕ್ತನು ದೇವತೆಗಳಿಂದ ಪಡೆದ ವರವನ್ನು ದುರುಪಯೋಗ ಪಡಿಸಿಕೊಳ್ಳುವ ಇನ್ನೊಂದು ಉದಾಹರಣೆ ಇದು. ಇನ್ನೇನು ಯೋಚನೆ ಮಾಡದೆ ವೃಕಾಸುರನು ಶಿವನ ತಲೆಯ ಮೇಲೆ ಕೈಯನ್ನು ಇಡಲು ಅವನ ಬಳಿಗೆ ಹೋಗ್ತಾನೆ. ಅವನನ್ನು ಶಿವ ನೋಡಿದ. ಅವನಿಗೆ ತುಂಬಾ ಹೆದರಿಕೆ ಆಯಿತು. ಅವನು ನಡುಗಿದ. ಭೂಮಿಯಿಂದ ಆಕಾಶಕ್ಕೆ ಹಾರಿದ.
ಮೇಲಿನ ಲೋಕಗಳ ವ್ಯೂಹಗಳ ಆಚೆ ವಿಶ್ವದ ಎಲ್ಲೆಯನ್ನು ತಲುಪುವವರೆಗೆ ಆಕಾಶದಿಂದ ಓಡಿದ. ಶಿವನ ಸ್ಥಳದಿಂದ ಸ್ಥಳಕ್ಕೆ ಓಡ್ತಾ ಹೋಗ್ತಾನೆ. ಆದ್ರೆ ವೃಕಾಸುರ ಅವನನ್ನು ಅಟ್ಟಿಸಿಕೊಂಡೇ ಹೋಗ್ತಾನೆ. ಬ್ರಹ್ಮ, ಇಂದ್ರ, ಚಂದ್ರರಂತಹ ಇತರ ಲೋಕಗಳನ್ನ ಆಳುವ ದೇವತೆಗಳಿಗೆ ಶಿವನ ಮೇಲೆ ಎರಗಲಿದ್ದ ಅಪಾಯದಿಂದ ಶಿವನನ್ನು ರಕ್ಷಿಸಲು ಯಾವ ಮಾರ್ಗ ಕೂಡ ಕಾಣಲಿಲ್ಲ. ಶಿವನು ಎಲ್ಲಿ ಹೋದ್ರು ಕೂಡ ಅವರೆಲ್ಲ ಮೌನವಾಗಿ ಇರ್ತಿದ್ರು. ಈ ವಿಶ್ವದಲ್ಲಿ ಇರುವ ಶ್ವೇತದ್ವೀಪ ಎನ್ನುವ ಲೋಕದಲ್ಲಿ ವಿಷ್ಣು ಇರ್ತಾನೆ. ಶಿವ ವಿಷ್ಣುವಿನ ಬಳಿಗೆ ಹೋಗ್ತಾನೆ. ಶ್ವೇತದ್ವೀಪವು ಬಹಿರ್ಶಕ್ತಿಯಿಂದ ಪ್ರಭಾವದಿಂದ ಆಚೆ ಇರುವ ಇಲ್ಲಿನ ವೈಕುಂಠ ಲೋಕ. ಅಲ್ಲಿ ಸರ್ವವ್ಯಾಪಿಯಾಗಿ ವಿಷ್ಣು ಎಲ್ಲೆಲ್ಲಿಯೂ ಕೂಡ ಅಲ್ಲಿ ಇದ್ದಾನೆ. ಆದ್ರೆ ಅವನಿದ್ದಡೆ ವೈಕುಂಠ. ಭಗವಂತನು ಎಲ್ಲಾ ಜೀವಿಗಳ ಹೃದಯದಲ್ಲಿ ಇದ್ದಾನೆ ಅಂತ ಭಗವದ್ಗೀತೆ ಹೇಳ್ತದೆ. ಇಲ್ಲಿ ಕೆಲ ವರ್ಗದಲ್ಲಿ ಹುಟ್ಟಿರುವವರ ಹೃದಯದಲ್ಲಿ ಕೂಡ ಭಗವಂತ ಇದ್ದಾನೆ. ಆದ್ರೆ ಇದರಿಂದ ಅವನು ಕೆಲ ವರ್ಗದಲ್ಲಿ ಹುಟ್ಟಿದ ಅಂತ ಹೇಳಿ ಅರ್ಥ ಅಲ್ಲ. ಅವನು ಇರುವ ಸ್ಥಳವೇ ವೈಕುಂಠ. ಆದುದರಿಂದ ಈ ವಿಶ್ವದಲ್ಲಿ ಶ್ವೇತದ್ವೀಪ ಎಂದು ಕರೆಯುವ ಈ ಲೋಕವು ವೈಕುಂಠ ಲೋಕವೇ ಆಗಿದೆ. ಕಾಡಿನಲ್ಲಿ ವಾಸ ಮಾಡುವುದು ಅದು ಸಾತ್ವಿಕ ಗುಣವೇ. ದೊಡ್ಡ ನಗರಗಳಲ್ಲಿ, ದೊಡ್ಡ ಊರುಗಳಲ್ಲಿ, ಹಳ್ಳಿಗಳಲ್ಲಿ ವಾಸ ಮಾಡುವುದು ಅದು ರಾಜಸ ಗುಣ. ಮತ್ತು 4 ಪಾಪ ಕರ್ಮಗಳಾದ ಅನೈತಿಕ ಲೈಂಗಿಕತೆ, ಮದ್ಯಪಾನ, ಮಾಂಸಭಕ್ಷಣೆ ಮತ್ತು ಜೂಜುಗಳಲ್ಲಿ ನಿರತರಾಗಿರುವಂತಹ ಜನರಿರುವ ಸ್ಥಳದಲ್ಲಿ ವಾಸಿಸುವುದು ಅದು ತಾಮಸ ಗುಣ ಎಂದು ಈ ಶಾಸ್ತ್ರದಲ್ಲಿ ಹೇಳಿದೆ. ಆದ್ರೆ ವಿಷ್ಣು ದೇವಾಲಯದಲ್ಲಿ ಪರಮಪ್ರಭುವಿನ ವಾಸಸ್ಥಾನ ಅದು ವೈಕುಂಠದಲ್ಲಿ ಇರ್ತದೆ. ದೇವಾಲಯ ಎಲ್ಲಿದೆ ಎನ್ನುವುದು ಮುಖ್ಯವಲ್ಲ. ಅದು ಎಲ್ಲೇ ಇರ್ಲಿ ದೇವಾಲಯವು ವೈಕುಂಠವೇ. ಹಾಗೆಯೇ ಪ್ರಾಪಂಚಿಕ ವ್ಯಾಪ್ತಿಯಲ್ಲಿ ಇದ್ರೂ ಕೂಡ ಶ್ವೇತದ್ವೀಪ ಲೋಕವು ವೈಕುಂಠವೇ. ಕಟ್ಟಕಡೆಗೆ ಶಿವನು ಶ್ವೇತದ್ವೀಪ ವೈಕುಂಠವನ್ನು ಹೋಗ್ತಾನೆ. ಶ್ವೇತದ್ವೀಪದಲ್ಲಿ ಭೌತಿಕ ಜಗತ್ತಿನ ಅಸೂಯ ಸ್ವಭಾವದಿಂದ ಸಂಪೂರ್ಣವಾಗಿ ಮುಕ್ತರಾದ ಮತ್ತು ಈ ಭೌತಿಕ ಚಟುವಟಿಕೆಗಳ 4 ತತ್ವಗಳಾದ ಧಾರ್ಮಿಕತೆ, ಆರ್ಥಿಕ ಬೆಳವಣಿಗೆ, ಇಂದ್ರಿಯ ತೃಪ್ತಿ ಮತ್ತು ಮುಕ್ತಿ ಇವುಗಳ ವ್ಯಾಪ್ತಿಗೆ ಸಿಕ್ಕದ ಶ್ರೇಷ್ಠವಾದ ಧರ್ಮಿಷ್ಠರು ಇದ್ದಾರೆ. ವೈಕುಂಠ ಲೋಕವನ್ನು ಪ್ರವೇಶಿಸಿದ ಯಾರೇ ಆಗ್ಲಿ ಈ ಭೌತಿಕ ಜಗತ್ತಿಗೆ ಅವರು ಮತ್ತೆ ಹಿಂದಿರುಗಿ ಬರುವುದಿಲ್ಲ. ನಾರಾಯಣನಿಗೆ ತನ್ನ ಭಕ್ತರಲ್ಲಿ ತುಂಬಾ ಪ್ರೀತಿ ಮತ್ತೆ ಕೀರ್ತಿ ಇದೆ. ಶಿವನು ಈಗ ತುಂಬಾ ಅಪಾಯದಲ್ಲಿ ಇದ್ದಾನೆ ಎಂದು ತಿಳಿಯುತ್ತಲೇ ಬ್ರಹ್ಮಚಾರಿಯ ರೂಪದಲ್ಲಿ ದೂರ ಸ್ಥಳದಿಂದ ಸ್ವಾಗತಿಸಲು ಶಿವನ ಬಳಿಗೆ ಹೋಗ್ತಾನೆ. ತನ್ನ ಸೊಂಟದ ಸುತ್ತ ಒಂದು ಪಟ್ಟಿ, ಜನಿವಾರ, ಕೃಷ್ಣಾರ್ಜಿನ, ಬ್ರಹ್ಮಚಾರಿಯ ದಂಡ ಮತ್ತು ರುದ್ರಾಕ್ಷಿ ಮಣಿಗಳಿಂದ ಅವನು ಪರಿಪೂರ್ಣ ಬ್ರಹ್ಮಚಾರಿಯಂತೆ ಕಾಣಿಸಿಕೊಂಡ. ರುದ್ರಾಕ್ಷಿ ಮಣಿಗಳು ತುಳಸಿ ಮಣಿಗಳಿಗಿಂತ ಬೇರೆ. ರುದ್ರಾಕ್ಷಿ ಮಣಿಗಳು ಅನ್ನು ಶಿವಭಕ್ತರು ಹೆಚ್ಚಾಗಿ ಉಪಯೋಗಿಸ್ತಾರೆ. ನಾರಾಯಣನು ಈಗ ಬ್ರಹ್ಮಚಾರಿಯ ರೂಪದಲ್ಲಿ ಶಿವನ ಮುಂದೆ ಬಂದು ನಿಲ್ತಾನೆ. ಅವನ ದೇಹದಿಂದ ಹೊಮ್ಮುತ್ತಿದ್ದ ಪ್ರಭೆಯು ಶಿವನನ್ನು ಮಾತ್ರವಲ್ಲ ವೃಕಾಸುರನನ್ನು ಕೂಡ ಆಕರ್ಷಣೆ ಮಾಡಿತು. ನಾರಾಯಣನು ವೃಕಾಸುರನ ಗಮನವನ್ನು ಪಡೆಯಲು ಅವನಿಗೆ ಗೌರವದಿಂದ ಪ್ರಣಾಮಗಳನ್ನು ಮಾಡ್ತಾನೆ. ಹೀಗೆ ರಾಕ್ಷಸನನ್ನು ತಡೆದು ನಿಲ್ಲಿಸಿ ಪ್ರಭುವು ಅವನಿಗೆ ಹೀಗೆ ಹೇಳ್ತಾನೆ: ಪ್ರಿಯ ಶಕುನಿ ಸುತ, ನೀನು ಬಹುದೂರದಿಂದ ಬಂದವನಂತೆ ಆಯಾಸಗೊಂಡಂತೆ ಕಾಣ್ತಾ ಇದ್ದೀಯಾ? ನಿನ್ನ ಉದ್ದೇಶ ಏನು? ಇಷ್ಟು ದೂರ ಯಾಕೆ ಬಂದಿದೀಯಾ? ನಿನ್ಗೆ ಬಹು ಆಯಾಸವಾಗಿರುವಂತೆ ನನಗೆ ಕಾಣ್ತದೆ. ಆದುದರಿಂದ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೋ ಅಂತ ಹೇಳಿ ವಿನಂತಿಸ್ತಾನೆ. ನೀನು ಅನಗತ್ಯವಾಗಿ ದೇಹಕ್ಕೆ ಆಯಾಸವನ್ನು ಉಂಟು ಮಾಡಬಾರದು. ಈ ದೇಹದಿಂದ ಮಾತ್ರ ಮನುಷ್ಯನು ತನ್ನ ಮನಸ್ಸಿನ ಆಸೆಗಳನ್ನು ಪೂರೈಸಿಕೊಳ್ಳಬಹುದು. ಆದ್ರಿಂದ ಪ್ರತಿಯೊಬ್ಬರು ದೇಹವು ಮುಖ್ಯವೆಂದು ಭಾವಿಸ್ತಾರೆ. ಆದುದರಿಂದ ನಾವೆಲ್ಲ ಅನವಶ್ಯಕವಾಗಿ ದೇಹಕ್ಕೆ ತೊಂದರೆ ಕೊಡಬಾರದು ಅಂತೇಳಿ ಹೇಳ್ತಾರೆ. ಈಗ ಬ್ರಹ್ಮಚಾರಿಯು ತನಗೆ ವೃಕಾಸುರನ ತಂದೆ ಶಕುನಿಯ ಪರಿಚಯ ಇದೆ ಎಂದು ನಂಬಿಸಲು ಅವನನ್ನು ಶಕುನಿ ಸುತ ಅಂತೇಳಿ ಕರೀತಾರೆ. ವೃಕಾಸುರನು ಬ್ರಹ್ಮಚಾರಿಯು ತನ್ನ ಕುಟುಂಬಕ್ಕೆ ತಿಳಿದವನಾಗಿರ್ಬೇಕು ಅಂತ ಭಾವಿಸ್ತಾನೆ. ಆದುದರಿಂದ ಬ್ರಹ್ಮಚಾರಿಯ ಅನುಕಂಪದ ಮಾತುಗಳು ಅವನ ಮನಸ್ಸನ್ನು ಮುಟ್ತದೆ. ವಿಶ್ರಾಂತಿ ತೆಗೆದುಕೊಳ್ಳಲು ತನಗೆ ಕಾಲಾವಕಾಶ ಇಲ್ಲ ಎಂದು ರಾಕ್ಷಸನು ವಾದಿಸುವ ಮೊದಲೇ ಪ್ರಭು ಅವನಿಗೆ ದೇಹದ ಮಹತ್ವವನ್ನೆಲ್ಲ ತಿಳಿಸಿಕೊಡ್ತಾನೆ. ರಾಕ್ಷಸನ ಮನಸ್ಸು ಅದನ್ನು ಒಪ್ಪುತ್ತದೆ. ಯಾವ ಮನುಷ್ಯನೇ ಆಗ್ಲಿ, ಅದರಲ್ಲಿಯೂ ರಾಕ್ಷಸನಾದವನು ದೇಹಕ್ಕೆ ಮಹತ್ವವನ್ನು ಕೊಡ್ತಾನೆ. ವೃಕಾಸುರನಿಗೆ ತನ್ನ ದೇಹವು ಮುಖ್ಯ ಎನ್ನುವುದು ಈಗ ಮನದಟ್ಟಾಯಿತು.
ರಾಕ್ಷಸನನ್ನು ಸಮಾಧಾನಗೊಳಿಸಲು ಬ್ರಹ್ಮಚಾರಿಯು ಅವನಿಗೆ ಹೀಗೆ ಹೇಳಿದನು. ಪ್ರಿಯ ಪ್ರಭುವೇ, ಇಷ್ಟು ದೂರ ಬರುವ ತೊಂದರೆಯನ್ನು ನೀನು ಏಕೆ ತೆಗೆದುಕೊಂಡೆ ಎನ್ನುವುದನ್ನು ನೀನು ನನಗೆ ಹೇಳಬಹುದಾದ್ರೆ ನಿನಗೆ ಕೆಲಸವು ಸುಲಭವೇ ಆಗಿ ಕೈಗೊಡುವಂತೆ ಪ್ರಾಯ ನಾನು ಸಹಾಯ ಮಾಡಬಲ್ಲೆ. ರಾಕ್ಷಸನಿಗೆ ಪ್ರಭು ತಾನು ಪರಬ್ರಹ್ಮನಾದುದರಿಂದ ಶಿವನಿಗೆ ಉಂಟಾಗಿದ್ದ ಇಕ್ಕಟ್ಟಿನ ಸ್ಥಿತಿಯನ್ನು ಸರಿಪಡಿಸುವುದಕ್ಕೆ ಪರೋಕ್ಷವಾಗಿ ತಿಳಿಸಿಕೊಡ್ತಿದ್ದ. ಇಲ್ಲಿ ಬ್ರಹ್ಮಚಾರಿ ರೂಪದ ನಾರಾಯಣನ ಸವಿ ಮಾತುಗಳಿಂದ ರಾಕ್ಷಸನಿಗೆ ತುಂಬಾ ಸಮಾಧಾನ ಆಗ್ತದೆ. ಶಿವನು ತನಗೆ ವರವನ್ನು ಕೊಟ್ಟ ಕಥೆಯನ್ನು ಸಮಗ್ರವಾಗಿ ಹೇಳ್ತಾನೆ. ಪ್ರಭು ರಾಕ್ಷಸನಿಗೆ ಹೀಗೆ ಉತ್ತರಿಸ್ತಾನೆ. ಶಿವನು ನಿನಗೆ ಇಂತಹ ವರವನ್ನು ನಿಜವಾಗಿಯೂ ಕೊಟ್ಟಿದ್ದಾನೆ ಎಂದು ನಾನು ನಂಬಲಾರೆ. ನನಗೆ ತಿಳಿದ ಮಟ್ಟಿಗೆ ಶಿವನ ಮನಸ್ಥಿತಿ ಸರಿಯಾಗಿಲ್ಲ. ಅವನು ತನ್ನ ಮಾವ ದಕ್ಷನೊಡನೆ ಕೂಡ ಜಗಳ ಮಾಡಿದ್ದಾನೆ. ಪಿಸಾಚಿಯಾಗುವಂತೆ ಅವನಿಗೆ ಶಾಪ ತಗಲಿದೆ. ಈಗ ಅವನು ಭೂತಗಳು ಮತ್ತು ಪಿಸಾಚಿಗಳ ನಾಯಕನು ಕೂಡ. ನನಗೆ ಅವನ ಮಾತಿನಲ್ಲಿ ನಂಬಿಕೆ ಇಲ್ಲ. ಪ್ರಿಯ ಅಸುರ ರಾಜ, ಶಿವನ ಮಾತುಗಳಲ್ಲಿ ಇನ್ನೂ ನಿನಗೆ ನಂಬಿಕೆ ಇದ್ರೆ ನಿನ್ನ ಕೈಯನ್ನು ನಿನ್ನ ತಲೆಯ ಮೇಲೆ ಇಟ್ಟುಕೊಂಡು ಏಕೆ ಪ್ರಯೋಗ ಮಾಡಬಾರದು ಅಂತೇಳಿ ಕೇಳ್ತಾನೆ. ಅವನು ವರವನ್ನು ಕೊಟ್ಟಿರುವುದು ಸುಳ್ಳಾದ್ರೆ ಇನ್ನು ಮುಂದೆ ಇಂತಹ ಸುಳ್ಳು ವರಗಳನ್ನು ಕೊಡದಂತೆ ನೀನು ಈ ಸುಳ್ಳುಗಾರ ಶಿವನನ್ನು ಕೂಡಲೇ ಕೊಂದು ಬಿಡಬಹುದು ಅಂತ ಹೇಳ್ತಾನೆ. ಎಷ್ಟು ಉಪಾಯ ನೋಡಿ. ಹೀಗೆ ನಾರಾಯಣನ ಸಿಹಿ ಮಾತುಗಳು ಅವನ ಹೆಚ್ಚಿನ ಮಾಯೆಯ ವಿಸ್ತೃತ ರೂಪದಿಂದ ರಾಕ್ಷಸ ದಿಗ್ಭ್ರಮೆಯಾಗ್ತಾನೆ. ಅವನು ಶಿವನ ಶಕ್ತಿಯನ್ನು ಮತ್ತೆ ಅವನ ವರವನ್ನು ಮರೆತು ಬಿಡ್ತಾನೆ. ಆದುದರಿಂದ ಅವನು ತನ್ನ ಕೈಯನ್ನು ತನ್ನ ಮೇಲೆಯೇ ಇಟ್ಟುಕೊಳ್ಳುವಂತೆ ಮಾಡುವುದು ಸುಲಭ ಆಯಿತು. ರಾಕ್ಷಸನು ಹಾಗೆ ಮಾಡುತ್ತಲೇ ಸಿಡಿಲು ಹೊಡೆದಂತೆ ಅವನ ತಲೆ ಸೀರಿ ಹೋಗ್ತದೆ. ಕೂಡ್ಲೆ ಅವನು ಸತ್ತು ಹೋಗ್ತಾನೆ. ಸ್ವರ್ಗಲೋಕದಲ್ಲಿರುವ ದೇವತೆಗಳು ನಾರಾಯಣನ ಮಹಿಮೆಯನ್ನೆಲ್ಲ ಹಾಡ್ತಾರೆ. ಅವನಿಗೆ ಕೃತಜ್ಞತೆಯನ್ನು ಕೂಡ ಅರ್ಪಿಸುತ್ತಾ ಸ್ವರ್ಗದಿಂದ ಹೂಗಳನ್ನೆಲ್ಲ ಸುರಿಸಿ ಭಗವಂತನಿಗೆ ಪ್ರಣಾಮವನ್ನು ಕೂಡ ಮಾಡ್ತಾರೆ. ಬೃಕಾಸುರನು ಸತ್ತಾಗ ದೇವತೆಗಳು, ಪಿತೃಗಳು, ಗಾಂಧರ್ವರು ಮತ್ತೆ ಜನಲೋಕದ ನಿವಾಸಿಗಳು ಮೊದಲಾದ ಉನ್ನತ ಲೋಕಗಳ ನಿವಾಸಿಗಳು ದೇವೋತ್ತಮ ಪರಮ ಪುರುಷನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಹೀಗೆ ವಿಷ್ಣುವು ಶಿವನಿಗಾಗಿ ಕಾದಿದ್ದ ಆ ವಿಪತ್ತಿನಿಂದ ಅವನನ್ನು ಬ್ರಹ್ಮಚಾರ್ಯ ರೂಪದಲ್ಲಿ ಅವನು ಪಾರು ಮಾಡ್ತಾನೆ. ಆ ನಂತರ ವಿಷ್ಣುವು ಶಿವನಿಗೆ ಈ ರಾಕ್ಷಸ ಬೃಕಾಸುರನು ತನ್ನ ಪಾಪ ಕರ್ಮಗಳಿಂದಾಗಿ ಸತ್ತನು ಅಂತ ಹೇಳಿ ಹೇಳ್ತಾನೆ. ತನ್ನ ಪ್ರಭು ಶಿವನ ಮೇಲೆಯೇ ಪ್ರಯೋಗ ಮಾಡಲು ಹೊರಟ ಅವನು ವಿಶೇಷ ಪಾಪಿ ಮತ್ತು ಹೇಸಿಗೆಯ ವ್ಯಕ್ತಿ. ಅನಂತರ ನಾರಾಯಣನು ಶಿವನಿಗೆ ಹೀಗೆ ಹೇಳ್ತಾನೆ. ಪ್ರಿಯ ಪ್ರಭುವೇ, ಮಹಾತ್ಮರಿಗೆ ತೊಂದರೆಯನ್ನು ಕೊಡುವವನನ್ನು ಬದುಕಿರಬಾರದು. ಅವನ ಪಾಪ ಕರ್ಮಗಳಿಂದಲೇ ಅವನು ಸೋಲ್ತಾನೆ. ನಿನ್ನ ವಿರುದ್ಧ ಇಂತಹ ಅಪರಾಧವನ್ನು ಮಾಡಿದ ಈ ರಾಕ್ಷಸನ ವಿಷಯದಲ್ಲಿ ಇದು ಅಂತೂ ನಿಜ. ಹೀಗೆ ಎಲ್ಲಾ ಭೌತಿಕ ಗುಣಗಳನ್ನು ಮೀರಿದ ದೇವೋತ್ತಮ ಪರಮಪುರುಷನ ನಾರಾಯಣನ ಕೃಪೆಯಿಂದ ಶಿವನು ಒಬ್ಬ ರಾಕ್ಷಸನ ಕೈಯಿಂದ ಸಾಯುವುದು ತಪ್ಪಿತು. ಈ ಚರಿತ್ರೆಯನ್ನು ಯಾರ ಶ್ರದ್ಧಾ ಭಕ್ತಿಯಿಂದ ಕೇಳಿದವರು ಈ ಭೌತಿಕ ಗೋಜುಗಳಿಂದ ಮತ್ತು ತನ್ನ ಶತ್ರುಗಳ ಹಿಡಿತದಿಂದ ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಕೂಡ ಅವರು ಪಾರಾಗ್ತಾರೆ ಅಂತೇಳಿ ಇಲ್ಲಿ ಶಿವನನ್ನು ಕಾಪಾಡಿದ ಎಂಬ 87ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ನೆಕ್ಸ್ಟ್ 88ನೇ ಅಧ್ಯಾಯ, ಕೃಷ್ಣನ ಉನ್ನತ ಶಕ್ತಿ ಓದಿ. ರತ್ನ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ರತ್ನ ಮಾತಾಜಿ, ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅಧ್ಯಾಯ 88. ಕೃಷ್ಣನ ಉನ್ನತೋನ್ನತ ಶಕ್ತಿ. ಬಹುಕಾಲದ ಹಿಂದೆ ಸರಸ್ವತಿ ನದಿಯ ತೀರದಲ್ಲಿ ಶ್ರೇಷ್ಠ ಋಷಿಗಳ ಸಭೆಯಾಯಿತು. ಅವರು ಸತ್ರಯಜ್ಞ ಎನ್ನುವ ಮಹಾಯಜ್ಞವನ್ನು ಮಾಡಿದರು. ಇಂತಹ ಸಭೆಗಳಲ್ಲಿ ಸಾಮಾನ್ಯವಾಗಿ ಶ್ರೇಷ್ಠ ವ್ಯಕ್ತಿಗಳು ವೇದಗಳ ವಿಷಯಗಳನ್ನು, ತತ್ವಜ್ಞಾನದ ವಿಷಯಗಳನ್ನು ಚರ್ಚಿಸುತ್ತಾರೆ. ಈ ಸಭೆಯಲ್ಲಿ ಈ ಕೆಳಗಿನ ಪ್ರಶ್ನೆಯನ್ನು ಎತ್ತಲಾಯಿತು. ಭೌತಿಕ ಜಗತ್ತಿನ 3 ಮುಖ್ಯ ದೇವರುಗಳಾದ ಬ್ರಹ್ಮ, ವಿಷ್ಣು, ಶಿವರು ಬ್ರಹ್ಮಾಂಡದ ಎಲ್ಲ ವಿಷಯಗಳನ್ನು ನಿಯಂತ್ರಿಸುತ್ತಾರೆ. ಆದರೆ ಈ 3ರಲ್ಲಿ ಯಾರು ಅತಿ ಶ್ರೇಷ್ಠರು? ಈ ಪ್ರಶ್ನೆಯು ಬಹು ಹೊತ್ತು ಚರ್ಚೆಯಾದ ನಂತರ ಈ 3 ದೇವರುಗಳನ್ನು ಪರೀಕ್ಷೆ ಮಾಡಿ ಯಾರು ಅತ್ಯಂತ ಶ್ರೇಷ್ಠರು ಎನ್ನುವುದನ್ನು ಸಭೆಗೆ ವರದಿ ಮಾಡಲು
ಬ್ರಹ್ಮನ ಮಗ ಭೃಗು ಮಹರ್ಷಿಯನ್ನು ಆರಿಸಲಾಯಿತು. ಹೀಗೆ ಆಯ್ಕೆಯಾದ ಮಹರ್ಷಿ ಭೃಗು ಮುನಿಯು ಮೊದಲು ಬ್ರಹ್ಮಲೋಕದಲ್ಲಿ ತನ್ನ ತಂದೆಯ ನಿವಾಸಕ್ಕೆ ಹೋದನು. ಈ ಮೂವರು ದೇವರುಗಳು ಸಾತ್ವಿಕ, ರಾಜಸ ಮತ್ತು ತಾಮಸ ಎನ್ನುವ ಭೌತಿಕ ಗುಣಗಳ ನಿಯಂತ್ರಕರು. ಮೂವರು ದೇವರುಗಳಲ್ಲಿ ಯಾರು ಸಂಪೂರ್ಣವಾಗಿ ಸಾತ್ವಿಕರು ಎನ್ನುವುದನ್ನು ಭೃಗುವು ಪರೀಕ್ಷಿಸಬೇಕೆಂದು ಋಷಿಗಳ ಯೋಜನೆ. ಆದುದರಿಂದ ತನ್ನ ತಂದೆ ಬ್ರಹ್ಮನ ಬಳಿಗೆ ಹೋದಾಗ ಅವನಲ್ಲಿ ಸಾತ್ವಿಕ ಗುಣವಿದೆಯೇ ಎಂದು ಪರೀಕ್ಷಿಸಲು ಬಯಸಿದನು. ಪ್ರಣಾಮಗಳನ್ನು ಅರ್ಪಿಸಿ ಅಥವಾ ಪ್ರಾರ್ಥನೆ ಮಾಡಿ ತನ್ನ ತಂದೆಗೆ ಗೌರವ ಸೂಚಿಸುವುದನ್ನು ಭೃಗುಮುನಿಯು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ತನ್ನ ತಂದೆಯ ಬಳಿಗಾಗಲಿ ಗುರುವಿನ ಬಳಿಗಾಗಲಿ ಹೋದಾಗ ಗೌರವವನ್ನು ತೋರಿಸಿ ಯೋಗ್ಯವಾದ ಪ್ರಾರ್ಥನೆಗಳನ್ನು ಸಲ್ಲಿಸುವುದು ಮಗನ ಅಥವಾ ಶಿಷ್ಯನ ಕರ್ತವ್ಯ. ಆದರೆ ಭೃಗುಮುನಿಯು ತನ್ನ ಅಲಕ್ಷ್ಯಕ್ಕೆ ಬ್ರಹ್ಮನು ಯಾವ ಪ್ರತಿಕ್ರಿಯೆಯನ್ನು ತೋರಿಸುವವನು ಎಂದು ನೋಡಲು ಉದ್ದೇಶಪೂರ್ವಕವಾಗಿ ಗೌರವವನ್ನು ತೋರಿಸಲಿಲ್ಲ. ತನ್ನ ಮಗನ ಉದ್ದಟತನದಿಂದ ಬ್ರಹ್ಮನಿಗೆ ಕೋಪ ಬಂದಿತು. ಅವನ ಕೋಪದ ಸೂಚನೆಗಳು ಕಂಡುಬಂದವು. ಭೃಗುವಿಗೆ ಶಾಪ ಕೊಟ್ಟು ಶಿಕ್ಷಿಸುವುದಕ್ಕೂ ಅವನು ಸಿದ್ಧನಾಗಿದ್ದನು. ಆದರೆ ಭೃಗುವು ಅವನ ಮಗನಾದುದರಿಂದ ತನ್ನ ಬುದ್ಧಿಶಕ್ತಿಯನ್ನು ಬಳಸಿ ಕೋಪವನ್ನು ತಡೆದುಕೊಂಡನು. ಬ್ರಹ್ಮನಲ್ಲಿ ರಾಜಸ ಗುಣವು ಪ್ರಧಾನ, ಆದರೆ ಅದನ್ನು ತಡೆಯುವ ಶಕ್ತಿ ಬ್ರಹ್ಮನಿಗಿದೆ ಎನ್ನುವುದು ಇದರಿಂದ ವ್ಯಕ್ತವಾಯಿತು. ಬ್ರಹ್ಮನ ಕೋಪವನ್ನು ಹಾಗೂ ಅದನ್ನು ಅವನು ನಿಯಂತ್ರಿಸಿದುದನ್ನು ಬೆಂಕಿ ಮತ್ತು ನೀರಿಗೆ ಹೋಲಿಸಿದೆ. ನೀರು ಬೆಂಕಿಯಿಂದ ಉತ್ಪನ್ನವಾಗುತ್ತದೆ, ಆದರೆ ಬೆಂಕಿಯನ್ನು ನೀರಿನಿಂದ ಆರಿಸಬಹುದು. ಹಾಗೆಯೇ ತನ್ನ ರಾಜಸ ಗುಣದಿಂದಾಗಿ ಬ್ರಹ್ಮನು ಬಹು ಕೋಪ ಮಾಡಿಕೊಂಡರೂ ಭೃಗುಮುನಿಯು ತನ್ನ ಮಗನೆಂದು ಆ ಕೋಪವನ್ನು ನಿವಾರಿಸಿಕೊಂಡನು. ಬ್ರಹ್ಮನನ್ನು ಪರೀಕ್ಷೆ ಮಾಡಿದ ನಂತರ ಧನ್ಯವಾದಗಳು ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉತ್ತಮ ಪದ್ಮದೇವಿ ದಾಸಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮನನ್ನು ಪರೀಕ್ಷೆ ಮಾಡಿದ ನಂತರ ಭೃಗುಮುನಿಯು ಶಿವನು ವಾಸಿಸುವ ಕೈಲಾಸ ಲೋಕಕ್ಕೆ ಹೋದನು. ಭೃಗುಮುನಿಯು ಶಿವನ ಸೋದರ ಆದುದರಿಂದ ಭೃಗುಮುನಿಯು ಬಂದಾಗ ಶಿವನಿಗೆ ಬಹು ಸಂತೋಷವಾಯಿತು. ಅವನನ್ನು ಆಲಂಗಿಸಲು ಎದ್ದು ನಿಂತನು. ಆದರೆ ಶಿವನು ತನ್ನ ಬಳಿಗೆ ಬಂದಾಗ ಭೃಗುಮುನಿಯು ಅವನನ್ನು ಆಲಂಗಿಸಲು ನಿರಾಕರಿಸಿದನು. ಅವನು, ಪ್ರಿಯ ಸೋದರ, ನೀನು ಯಾವಾಗಲೂ ಅಶುಚಿಯಾಗಿರುತ್ತೀಯೇ, ಸದಾ ಬೂದಿಯನ್ನು ಬೆಳೆದುಕೊಂಡಿರುತ್ತೀಯೇ, ಆದುದರಿಂದ ನೀನು ಶುಚಿಯಾಗಿಲ್ಲ. ದಯೆ ಇಟ್ಟು ನನ್ನನ್ನು ಮುಟ್ಟಬೇಡ ಎಂದನು. ಶಿವನು ಬಹು ಅಶುಚಿ ಎಂದು ಹೇಳಿ ಭೃಗುಮುನಿಯು ಅವನನ್ನು ಆಲಂಗಿಸಲು ನಿರಾಕರಿಸಿದಾಗ ಶಿವನಿಗೆ ತುಂಬಾ ಕೋಪ ಬಂದಿತು. ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಅಪರಾಧವನ್ನು ಮಾಡಬಹುದು ಎಂದು ಹೇಳುತ್ತಾರೆ. ಬ್ರಹ್ಮನ ವಿಷಯದಲ್ಲಿ ಭೃಗುಮುನಿಯು ಮಾಡಿದ ಮೊದಲನೇ ಅಪರಾಧವು ಮನಸ್ಸಿನಿಂದಾದದ್ದು. ಶಿವನಿಗೆ ಅಪಮಾನ ಮಾಡಿ ಅವನ ಅಶುಚಿಯಾದ ಅಭ್ಯಾಸಗಳಿಗಾಗಿ ಅವನನ್ನು ಆಕ್ಷೇಪಿಸಿದ್ದು ಮಾತಿನಿಂದಾದ ಅಪರಾಧ. ಶಿವನಲ್ಲಿ ತಾಮಸವೇ ಪ್ರಧಾನವಾದದ್ದರಿಂದ ಭೃಗುವಿನ ಅಪಮಾನಗೊಳಿಸುವ ಮಾತುಗಳನ್ನು ಕೇಳಿ ಶಿವನ ಕಣ್ಣುಗಳು ಕೋಪದಿಂದ ಕೆಂಪಾದವು. ಅಂಕೆಯಿಲ್ಲದ ರೋಷದಿಂದ ಭೃಗುವನ್ನು ಕೊಲ್ಲಲು ತನ್ನ ತ್ರಿಶೂಲವನ್ನು ಎತ್ತಿಕೊಂಡನು. ಆಗ ಶಿವನ ಹೆಂಡತಿ ಪಾರ್ವತಿಯು ಅಲ್ಲಿಯೇ ಇದ್ದಳು. ಅವಳ ಸ್ವಭಾವದಲ್ಲಿ 3 ಗುಣಗಳು ಬೆರೆತಿವೆ, ಆದ್ದರಿಂದ ಅವಳನ್ನು ತ್ರಿಗುಣಮಯಿ ಎಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ಅವಳು ಶಿವನ ಸಾತ್ವಿಕ ಗುಣವನ್ನು ಪ್ರಚೋದಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದಳು. ಅವಳು ಪತಿಯ ಪಾದಗಳನ್ನು ಹಿಡಿದು ಅವನು ಭೃಗುವನ್ನು ಕೊಲ್ಲದಂತೆ ಮನವೊಲಿಸಿದಳು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಶಿವನ ಕೋಪದಿಂದ ಉಳಿದುಕೊಂಡು ಭೃಗುಮುನಿಯು ಶ್ವೇತದ್ವೀಪ ಲೋಕಕ್ಕೆ ಹೋದನು. ಅಲ್ಲಿ ತನ್ನ ಪತ್ನಿ ಸಿರಿದೇವಿಯೊಡನಿದ್ದ ವಿಷ್ಣುವು ಹೂವಿನ ಹಾಸಿಗೆಯಲ್ಲಿ ಮಲಗಿದನು. ಸಿರಿದೇವಿಯು ಅವನ ಚರಣಕಮಲಗಳನ್ನು ಒತ್ತುತ್ತಿದ್ದಳು. ಅಲ್ಲಿ ಭೃಗುಮುನಿಯು ತನ್ನ ದೈಹಿಕ ಕಾರ್ಯಗಳಿಂದ ಅತ್ಯಂತ ಮಹಾಪರಾಧವನ್ನು ಮಾಡಿದನು. ಭೃಗುಮುನಿಯು ಮೊದಲನೆಯ ಅಪರಾಧವು ಮನಸ್ಸಿನಿಂದಾದದ್ದು, 2ನೇ ಅಪರಾಧವು ಮಾತಿನಿಂದಾದದ್ದು ಮತ್ತು 3ನೇ ಅಪರಾಧವು ದೇಹದಿಂದಾದದ್ದು. ಬೇರೆ ಬೇರೆ ಅಪರಾಧಗಳು ಕ್ರಮೇಣವಾಗಿ ಹೆಚ್ಚು ಗುರುತರವಾಗಿದ್ದವು. ಮನಸ್ಸಿನಿಂದ ಆದ ಅಪರಾಧವು ನಿಜವಾಗಿಯೂ ಅಪರಾಧವೇ. ಇದರೊಂದಿಗೆ ಹೋಲಿಸಿದರೆ ಮಾತಿನಿಂದ ಆದ ಅಪರಾಧವು ಗುರುತರವಾದದ್ದು ಮತ್ತು ದೇಹದಿಂದ ಆದ ಅಪರಾಧ ಮಹಾಪರಾಧ. ಸಿರಿದೇವಿಯ ಸಮ್ಮುಖದಲ್ಲಿ ಪ್ರಭುವಿನ ಎದೆಯನ್ನು ತನ್ನ ಪಾದದಿಂದ ಸ್ಪರ್ಶಿಸಿ ಭೃಗುಮುನಿಯು ಅತ್ಯಂತ ದೊಡ್ಡ ಅಪರಾಧವನ್ನು ಮಾಡಿದನು. ವಿಷ್ಣುವು ಸರ್ವದಯಾಮಯನು. ಭೃಗುಮುನಿಯ ಕಾರ್ಯಕ್ಕೆ ಹರೇ ಕೃಷ್ಣ. ಅದಕ್ಕೆ ಭೃಗುಮುನಿಯ ಕಾರ್ಯಕ್ಕೆ ಮಂಜುಳಾ ಮಾತಾಜಿ. ಭೃಗುಮುನಿಯ ಕಾರ್ಯಕ್ಕೆ ಅವನು ಕೋಪವನ್ನು ಮಾಡಿಕೊಳ್ಳಲಿಲ್ಲ, ಏಕೆಂದರೆ ಭೃಗುಮುನಿಯು ಬಹುದೊಡ್ಡ ಬ್ರಾಹ್ಮಣನು ಕೆಲವೊಮ್ಮೆ ಅಪರಾಧ ಮಾಡಿದರೂ
ಅವನನ್ನು ಕ್ಷಮಿಸಬೇಕು. ಇದಕ್ಕೆ ವಿಷ್ಣುವೇ ಮೇಲ್ಪಂಕ್ತಿಯನ್ನು ಹಾಕಿದನು. ಆದರೂ ಈ ಪ್ರಸಂಗವು ನಡೆದಂದಿನಿಂದ ಸಿರಿದೇವಿ ಓದ್ಲ ಮಾತಾಜಿ. ಸಿರಿದೇವಿ ಲಕ್ಷ್ಮಿಗೆ ಬ್ರಾಹ್ಮಣರಲ್ಲಿ ವಿಶ್ವಾಸವಿಲ್ಲವೆಂದು ಶ್ರೀದೇವಿಯು ಅವರಿಗೆ ಅನುಗ್ರಹ ಮಾಡುವುದಿಲ್ಲವಾದುದರಿಂದ ಬ್ರಾಹ್ಮಣರು ಸಾಮಾನ್ಯವಾಗಿ ಬಡವರಾಗಿರುತ್ತಾರೆಂದು ಹೇಳುತ್ತಾರೆ. ವಿಷ್ಣುವಿನ ಎದೆಯನ್ನು ತನ್ನ ಪಾದದಿಂದ ಭೃಗುಮುನಿಯು ಮುಟ್ಟಿದುದು ನಿಜವಾಗಿಯೂ ಮಹಾಪರಾಧವೇ. ಆದರೆ ವಿಷ್ಣು ಎಷ್ಟು ದೊಡ್ಡವನೆಂದರೆ ಅದನ್ನು ಅವನು ನಿಜವಾಗಿಯೂ ಲಕ್ಷ್ಯ ಮಾಡಲಿಲ್ಲ. ಕಲಿಯುಗದಲ್ಲಿ ಬ್ರಾಹ್ಮಣರೆನಿಸಿಕೊಂಡವರು ಎಷ್ಟು ಅಹಂಕಾರಿಗಳೆಂದರೆ ಅವರು ವಿಷ್ಣುವಿನ ಎದೆಯನ್ನು ಪಾದದಿಂದ ಮುಟ್ಟಬಲ್ಲವು ಎನ್ನುತ್ತಾರೆ. ಆದರೆ ಮೃಗುಮುನಿಯು ವಿಷ್ಣುವಿನ ಎದೆಯನ್ನು ಪಾದದಿಂದ ಸ್ಪರ್ಶಿತು ಬೇರೆ ಸಂಗತಿ. ಏಕೆಂದರೆ ಅದು ಮಹಾಪರಾಧವಾದರೂ ಮಹಾ ಉದಾರಿಯಾದ ವಿಷ್ಣು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರತ್ನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರತ್ನಾ ಮಾತಾಜಿ ಓದಿ. ನಿರ್ಮಲಾ ಮಾತಾಜಿ, ಮಂಜುಳಾ ದೇವಿ ಮಾತಾಜಿ. ಹೋಗ್ತೀನಿ ಮಾತಾಜಿ. ಹೇಳ ಮಾತಾಜಿ. ಸ್ವಲ್ಪ ಮೇಳೆ ಮಾಡ್ಬೇಕು ಮಾತಾಜಿ. ಮಂಜುಳಾ ದೇವಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಕೋಪ ಮಾಡಿಕೊಳ್ಳುವುದರ ಬದಲು ಅಥವಾ ಭೃಗುಮುನಿಯನ್ನು ಶಪಿಸುವುದರ ಬದಲು ವಿಷ್ಣುವು ಕೂಡಲೇ ಹಾಸಿಗೆಯಿಂದೆದ್ದು ತನ್ನ ಪತ್ನಿ ಶ್ರೀದೇವಿಯೊಂದಿಗೆ ಬ್ರಾಹ್ಮಣನಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದನು. ಅವನು ಭೃಗುಮುನಿಗೆ ಹೀಗೆ ಹೇಳಿದನು: ಪ್ರಿಯ ಬ್ರಾಹ್ಮಣ, ನೀವು ಇಲ್ಲಿಗೆ ಬಂದಿರುವುದು ನನಗೆ ದೊಡ್ಡ ಆಶೀರ್ವಾದವನ್ನು ಮಾಡಿದಂತೆ. ದಯವಿಟ್ಟು ಈ ಮೆತ್ತೆಯ ಮೇಲೆ ಕೆಲವು ನಿಮಿಷ ಕುಳಿತುಕೊಳ್ಳಿ. ಪ್ರಿಯ ಬ್ರಾಹ್ಮಣ, ನೀವು ಮೊದಲು ಪ್ರವೇಶಿಸಿದಾಗ ನಿಮ್ಮನ್ನು ಉಚಿತ ರೀತಿಯಲ್ಲಿ ಸ್ವಾಗತಿಸಲು ಸಾಧ್ಯವಾಗಲಿಲ್ಲ ಎಂದು ನನಗೆ ವಿಷಾದವಾಗಿದೆ. ಅದು ನನ್ನಿಂದಾದ ಮಹಾಪರಾಧ. ನನ್ನನ್ನು ಕ್ಷಮಿಸಿ ಎಂದು ಪ್ರಾರ್ಥಿಸುತ್ತೇನೆ. ನೀವು ಎಷ್ಟು ಪರಿಶುದ್ಧರು ಮತ್ತು ಮಹಾಮಹಿಮರು ಎಂದರೆ ನಿಮ್ಮ ಪಾದಗಳನ್ನು ತೊಳೆದ ನೀರು ಪುಣ್ಯಕ್ಷೇತ್ರಗಳನ್ನು ಸಹ ಪಾವನಗೊಳಿಸಬಲ್ಲದು. ಆದುದರಿಂದ ನನ್ನ ಸಂಗಾತಿಗಳೊಡನೆ ನಾನು ವಾಸ ಮಾಡುವ ವೈಕುಂಠ ಲೋಕವನ್ನು ಪರಿಶುದ್ಧಗೊಳಿಸಬೇಕೆಂದು ಬೇಡುತ್ತೇನೆ. ಪ್ರಿಯ ತಂದೆ, ಓ ಮಹರ್ಷಿ, ನಿಮ್ಮ ಪಾದಗಳು ಕಮಲದಂತೆ ಮೃದುವಾಗಿವೆ. ನನ್ನ ಹೆದೆಯು ಸಿಡಿಲಿನಂತೆ ಗಡುಸಾಗಿದೆ ಎಂದು ನನಗೆ ಗೊತ್ತಿದೆ. ಆದುದರಿಂದ ನಿಮ್ಮ ಪಾದಗಳಿಂದ ನನ್ನ ಎದೆಯನ್ನು ಮುಟ್ಟಿ ನಿಮಗೆ ನೋವಾಗಿರಬಹುದು ಎಂದು ನನಗೆ ಆತಂಕ. ನಿಮಗಾದ ನೋವನ್ನು ಹೋಗಲಾಡಿಸಲು ನನಗೆ ಅವಕಾಶವನ್ನು ನೀಡಿ. ಹೀಗೆ ಹೇಳಿ ವಿಷ್ಣುವು ಭೃಗುಮುನಿಯ ಪಾದಗಳನ್ನು ಒತ್ತಲು ಪ್ರಾರಂಭಿಸಿದನು. ಮುಂದುವರಿದು ಪ್ರಭುವು ಭೃಗುಮುನಿಗಳಿಗೆ ಹೀಗೆ ಹೇಳಿದನು: ಪ್ರಿಯ ಪ್ರಭುವೇ, ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಹೆದೆಯು ಈಗ ಪುನೀತವಾಗಿದೆ. ಸಿರಿದೇವಿ ಲಕ್ಷ್ಮಿಯು ಈಗ ಅಲ್ಲಿ ನಿರಂತರವಾಗಿ ನೆಲೆಸುವಳೆಂದು ನನಗೆ ವಿಶ್ವಾಸವಿದೆ. ಲಕ್ಷ್ಮಿಗೆ ಇನ್ನೊಂದು ಹೆಸರು ಚಂಚಲ ಎಂದು. ಅವಳು ಒಂದು ಸ್ಥಳದಲ್ಲಿ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಆದುದರಿಂದ ಶ್ರೀಮಂತನ ಸಂಸಾರಕ್ಕೆ ಕೆಲವು ಪೀಳಿಗೆಗಳ ನಂತರ ಬಡತನವು ಬರುವುದನ್ನು ಕಾಣುತ್ತೇವೆ. ಕೆಲವೊಮ್ಮೆ ಬಡವನ ಸಂಸಾರವು ಬಹು ಶ್ರೀಮಂತವಾಗುತ್ತದೆ. ಭೌತಿಕ ಜಗತ್ತಿನಲ್ಲಿ ಸಿರಿದೇವಿ ಲಕ್ಷ್ಮಿಯು ಚಂಚಲೆ. ವೈಕುಂಠ ಲೋಕಗಳಲ್ಲಿ ಅವಳು ಪ್ರಭುವಿನ ಚರಣ ಕಮಲಗಳ ಸೇವೆಯಲ್ಲಿ ನಿರತವಾಗಿರುತ್ತಾಳೆ. ಲಕ್ಷ್ಮಿಯು ಚಂಚಲೆ ಎಂದು ಪ್ರಸಿದ್ಧಳಾಗಿರುವುದರಿಂದ ಅವಳು ಸದಾ ನನ್ನ ಎದೆಯಲ್ಲಿ ನೆಲೆಸಿಲ್ಲದೆ ಇರಬಹುದು. ಆದರೆ ಭೃಗುಮುನಿಯ ಪಾದ ಸ್ಪರ್ಶದಿಂದ ಅವನ ಎದೆಯು ಪುನೀತವಾದುದರಿಂದ ಸಿರಿದೇವಿಯು ಹೊರಟು ಹೋಗುವ ಸಾಧ್ಯತೆ ಇಲ್ಲ ಎಂದು ನಾರಾಯಣನು ಸೂಚಿಸಿದನು. ಆದರೆ ಭೃಗುಮುನಿಗೆ ತನ್ನ ಸ್ಥಾನವು ಪ್ರಭುವಿನ ಸ್ಥಾನವು ಅರ್ಥವಾದವು. ದೇವೋತ್ತಮ ಪರಮ ಪುರುಷನು ನಡೆದುಕೊಂಡ ರೀತಿಯನ್ನು ಕಂಡು ಅವನು ಬೆರಗಾದನು. ಕೃತಜ್ಞತೆಯಿಂದ ಅವನ ಕಂಠವು ಗದ್ಗದವಾಯಿತು. ಪ್ರಭುವಿನ ಮಾತುಗಳಿಗೆ ಉತ್ತರ ಕೊಡಲು ಅವನಿಂದಾಗಲಿಲ್ಲ. ಅವನ ಕಣ್ಣುಗಳಿಂದ ನೀರು ಜಾರಿತು. ಅವನು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಮೌನವಾಗಿ ಪ್ರಭುವಿನ ಮುಂದೆ ನಿಂತನು. ಧನ್ಯವಾದ ಮಾತಾಜಿ. HG ಪ್ರಭಾವತಿ ಮಾತಾಜಿ ಓದಿ. HG ಪ್ರಭಾವತಿ ಮಾತಾಜಿ. ಓದ್ತೀನಿ ಮಾತಾಜಿ, ಓದ್ತೀನಿ. ಇಲ್ಲಿ ಬ್ರಹ್ಮ ಶಿವ ಅಲ್ಲ, ಅಲ್ಲಿಂದ. ಹೌದು ಮಾತಾಜಿ. ಬ್ರಹ್ಮ, ಶಿವ ಮತ್ತು ವಿಷ್ಣು ಮೂವರನ್ನು ಪರೀಕ್ಷೆ ಮಾಡಿದ ನಂತರ ಭೃಗುಮುನಿಯು ಸರಸ್ವತಿ ನದಿಯ ತೀರದಲ್ಲಿ ನೆರೆದಿದ್ದ ಮಹರ್ಷಿಗಳ ಸಭೆಗೆ ಹಿಂದಿರುಗಿ ತನ್ನ ಅನುಭವವನ್ನು ವಿವರಿಸಿದನು. ಅವನ ಮಾತನ್ನು ಗಮನವಿಟ್ಟು ಕೇಳಿ ಋಷಿಗಳು ಪ್ರಮುಖ ದೇವರುಗಳಲ್ಲಿ ವಿಷ್ಣುವಿಗೆ ಅತ್ಯಂತ ಹೆಚ್ಚಿನ ಸಾತ್ವಿಕ ಗುಣವಿದೆ ಎಂದು ನಿರ್ಣಯಿಸಿದರು. ಶ್ರೀಮದ್ ಭಾಗವತದಲ್ಲಿ ಈ ಮಹರ್ಷಿಗಳನ್ನು ಬ್ರಹ್ಮವಾದಿನಂ ಎಂದು ವರ್ಣಿಸಿದೆ.
ಬ್ರಹ್ಮವಾದಿನಂ ಎಂದರೆ ಪರಮ ಸತ್ಯವನ್ನು ಕುರಿತು ಜಿಜ್ಞಾಸೆ ಮಾಡುವವರು, ಆದರೆ ಇನ್ನೂ ನಿರ್ಣಯಕ್ಕೆ ಬಾರದಿರುವವರು ಎಂದರ್ಥ. ಸಾಮಾನ್ಯವಾಗಿ ಬ್ರಹ್ಮವಾದಿ ಎನ್ನುವುದು ನಿರಾಕಾರವಾದಿಗಳಿಗೆ ಅಥವಾ ವೇದಾಧ್ಯಯನ ಮಾಡುವವರಿಗೆ ಅನ್ವಯಿಸುತ್ತದೆ. ಆದುದರಿಂದ ಅಲ್ಲಿ ನೆರೆದಿದ್ದ ಋಷಿಗಳು ವೈದಿಕ ಸಾಹಿತ್ಯದ ಶ್ರದ್ಧಾವಂತ ವಿದ್ಯಾರ್ಥಿಗಳು, ಆದರೆ ದೇವೋತ್ತಮ ಪರಮ ಪುರುಷ ಯಾರು ಎಂಬ ನಿರ್ಧಾರಕ್ಕೆ ಬಾರದಿರುವವರು ಎಂದು ಅರ್ಥ ಮಾಡಿಕೊಳ್ಳಬೇಕು. ಮೂವರು ಪ್ರಧಾನ ದೇವರುಗಳಾದ ಶಿವ, ಬ್ರಹ್ಮ ಮತ್ತು ವಿಷ್ಣು ಇವರನ್ನು ಸಂದರ್ಶಿಸಿ ಬಂದ ಭೃಗುಮುನಿಯ ಅನುಭವವನ್ನು ಕೇಳಿ ಋಷಿಗಳು ವಿಷ್ಣುವೇ ಪರಮಸತ್ಯ, ದೇವೋತ್ತಮ ಪುರುಷ ಎಂದು ನಿರ್ಣಯಿಸಿದರು. ಭೃಗುಮುನಿಗಳಿಂದ ವಿವರಗಳನ್ನು ತಿಳಿದುಕೊಂಡಾಗ ಬ್ರಹ್ಮ ಮತ್ತು ಶಿವ ಇವರಿಗೆ ಕೂಡಲೇ ತಳಮಳವಾದರು. ಭೃಗುಮುನಿಯು ತನ್ನನ್ನು ಒದ್ದಿದ್ದರೂ ವಿಷ್ಣುವು ಸ್ವಲ್ಪವೂ ವಿಚಲಿತನಾಗಲಿಲ್ಲ ಎಂದು ಆಶ್ಚರ್ಯಪಟ್ಟರು. ಸಣ್ಣ ದೀಪಗಳ ಸ್ವಲ್ಪ ಗಾಳಿಯಿಂದ ವಿಚಲಿತವಾದರೂ ಮಹಾನ್ ಜ್ಯೋತಿ ಅಥವಾ ಬೆಳಕಿನ ಮಹಾನಾಗರವಾದ ಸೂರ್ಯನು ಚಂಡಮಾರುತದಿಂದಲೂ ವಿಚಲಿತನಾಗುವುದಿಲ್ಲ ಎನ್ನುವ ಉದಾಹರಣೆಯನ್ನು ಕೊಡುತ್ತಾರೆ. ಕ್ಷೋಭೆಗೊಳಿಸುವಂತಹ ಸನ್ನಿವೇಶಗಳನ್ನು ತಡೆದುಕೊಳ್ಳುವ ಶಕ್ತಿಯಿಂದ ಮನುಷ್ಯನ ಹಿರಿಮೆಯನ್ನು ಅಳೆಯಬೇಕು. ಸರಸ್ವತಿ ನದಿಯ ದಡದಲ್ಲಿ ಸಭೆ ಸೇರಿದ್ದ ಋಷಿಗಳು ಶಾಂತಿ ಮತ್ತು ಸಂಪೂರ್ಣ ನಿರ್ಣಯವು ಬೇಕಾದವರು ವಿಷ್ಣುವಿನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಬೇಕೆಂಬ ನಿರ್ಣಯಕ್ಕೆ ಬಂದರು. ಬ್ರಹ್ಮ ಮತ್ತು ಶಿವ ಅಲ್ಪ ಪ್ರಚೋದನೆಯಿಂದ ಮನಃಶಾಂತಿಯನ್ನು ಕಳೆದುಕೊಂಡರೆಂದರೆ ಅವರು ತಮ್ಮ ಭಕ್ತರ ಮನಃಶಾಂತಿಯನ್ನು ಕಾಪಾಡುವುದು ಹೇಗೆ? ವಿಷ್ಣು ಅಥವಾ ಕೃಷ್ಣನನ್ನು ಪರಮ ಮಿತ್ರನನ್ನಾಗಿ ಸ್ವೀಕರಿಸಿದ ಯಾರೇ ಆಗಲಿ ಅತ್ಯಂತ ಉನ್ನತ ಶಾಂತಿಯನ್ನು ಪಡೆಯುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಓದಿ. ಲಕ್ಷ್ಮೀ ದೇವಿ ಮಾತಾಜಿ, ಲಕ್ಷ್ಮೀ ದೇವಿ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹ್ಯಾಂಡ್ ರೈಸ್ ಮಾಡಿದ್ದೀವಿ. ಲಕ್ಷ್ಮೀ ದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀವಿ. ಓದಿ ಮಾತಾಜಿ. ಮಾತಾಜಿ ಎಲ್ಲಿ ಮಾತಾಜಿ? ವೈಷ್ಣವ ಧರ್ಮದ ತತ್ವಗಳನ್ನು ಅನುಸರಿಸುವುದರಿಂದ ಮನುಷ್ಯನು ಪರಿಪೂರ್ಣನಾಗುತ್ತಾನೆ ಎಂದು ಋಷಿಗಳು ನಿರ್ಣಯಿಸಿದರು. ಒಂದು ವಿಶಿಷ್ಟ ಪಂಥದ ಎಲ್ಲಾ ಧಾರ್ಮಿಕ ತತ್ವಗಳನ್ನು ಅನುಸರಿಸಿಯೂ ಮನುಷ್ಯನು ದೇವೋತ್ತಮ ಪರಮಪುರುಷನಾದ ವಿಷ್ಣುವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಮುನ್ನಡೆಯಲಿಲ್ಲ ಎಂದಾದರೆ ಇಂತಹ ಪ್ರೇಮಪೂರ್ವಕ ಶ್ರಮವೆಲ್ಲ ವ್ಯರ್ಥ. ಧಾರ್ಮಿಕ ತತ್ವಗಳನ್ನು ಅನುಸರಿಸುವುದು ಪರಿಪೂರ್ಣ ಜ್ಞಾನಕ್ಕೆ ಏರುವುದಕ್ಕಾಗಿ. ಮನುಷ್ಯನು ಪರಿಪೂರ್ಣ ಜ್ಞಾನದ ಸ್ಥಿತಿಗೆ ಬಂದರೆ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಿರಾಸಕ್ತನಾಗುತ್ತಾನೆ. ತನ್ನನ್ನು ಅರಿಯುವುದು ಮತ್ತು ಪರಮಾತ್ಮನನ್ನು ಅರಿಯುವುದು ಇದೇ ಪರಿಪೂರ್ಣ ಜ್ಞಾನ. ಪರಮಾತ್ಮನು ಜೀವಾತ್ಮನು ಗುಣದಲ್ಲಿ ಒಂದಾದರೂ ಪ್ರಮಾಣದಲ್ಲಿ ಬೇರೆ ಬೇರೆ. ಜ್ಞಾನವನ್ನು ಹೀಗೆ ವಿಶ್ಲೇಷಿಸಿ ಅರಿಯುವುದು ಪರಿಪೂರ್ಣವಾದದ್ದು. ನಾನು ಜಡವಸ್ತುವಲ್ಲ, ನಾನು ಚೇತನ ಎಂದು ಅರ್ಥ ಮಾಡಿಕೊಳ್ಳುವುದು ಪರಿಪೂರ್ಣ ಜ್ಞಾನವಲ್ಲ. ಭಕ್ತಿಯೇ ನಿಜವಾದ ಧಾರ್ಮಿಕ ತತ್ವ. ಭಗವದ್ಗೀತೆಯು ಇದನ್ನೇ ಹೇಳುತ್ತದೆ. ಕೃಷ್ಣನು ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು ಎಂದು ಹೇಳುತ್ತಾನೆ. ಆದುದರಿಂದ ಧರ್ಮ ಎಂದರೆ ವೈಷ್ಣವ ಧರ್ಮ ಅಥವಾ ಭಗವದ್ ಧರ್ಮ ಎಂದೇ ಅರ್ಥ. ಇದನ್ನು ಅನುಸರಿಸಿದರೆ ಉಳಿದೆಲ್ಲ ಸದ್ಗುಣಗಳು ಬದುಕಿನಲ್ಲಿ ಮುನ್ನಡೆಯೂ ತಾವಾಗಿಯೇ ಕೈಗೂಡುತ್ತವೆ. ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ ಮಾತಾಜಿ. ಅತ್ಯುನ್ನತ ಪರಿಪೂರ್ಣ ಜ್ಞಾನವೆಂದರೆ ಪರಮಪ್ರಭುವನ್ನು ಅರಿಯುವುದು. ಭಕ್ತಿ ಸೇವೆಯಲ್ಲದೆ ಬೇರಾವ ಧಾರ್ಮಿಕ ವಿಧಿಯಿಂದಲೂ ಅವನನ್ನು ಅರಿಯಲು ಸಾಧ್ಯವಿಲ್ಲ. ಆದುದರಿಂದ ಭಕ್ತಿಪೂರ್ವಕ ಸೇವೆಯಿಂದ ಕೂಡಲೇ ಪರಿಪೂರ್ಣ ಜ್ಞಾನವನ್ನು ಪಡೆಯಬಹುದು. ಜ್ಞಾನವನ್ನು ಪಡೆದ ನಂತರ ಮನುಷ್ಯನು ಭೌತಿಕ ಜಗತ್ತಿನಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಇದಕ್ಕೆ ಒಣವೇದಾಂತದ ಊಹಾಪೋಹಗಳು ಕಾರಣವಲ್ಲ. ಭಕ್ತರು ಈ ಐಹಿಕ ಪ್ರಪಂಚದ ವಿಷಯದಲ್ಲಿ ನಿರಾಸಕ್ತರಾಗಿರುತ್ತಾರೆ. ಸಿದ್ಧಾಂತವೆಲ್ಲ ಅರ್ಥವಾಗಿ ಬಿಟ್ಟಿದೆ ಎನ್ನುವುದೊಂದೇ ಈ ನಿರಾಸಕ್ತಿಗೆ ಕಾರಣವಲ್ಲ. ಈ ಬಗೆಯ ಮನೋಭಾವಕ್ಕೆ ಪ್ರತ್ಯಕ್ಷಾನುಭವವು ಕಾರಣವಾಗಿರುತ್ತದೆ. ಪರಮಪ್ರಭುವಿನ ಸಹವಾಸದ
ಪರಿಣಾಮವನ್ನು ಕಂಡುಕೊಂಡ ಭಕ್ತನು ಸಮಾಜ, ಸ್ನೇಹ ಮತ್ತು ಪ್ರೇಮಗಳ ಸಹವಾಸವನ್ನು ದ್ವೇಷಿಸುತ್ತಾನೆ. ಇದು ಒಣ ನಿರ್ಲಿಪ್ತತೆ. ಇಲ್ಲಿ ದಿವ್ಯ ಪರಿಪಕ್ವತೆಯಿಂದ ಬಾಳಿನಲ್ಲಿ ಉನ್ನತ ಅಂತಸ್ತಿಗೆ ಏರುವುದರ ಪರಿಣಾಮ. ಇಂತಹ ಜ್ಞಾನವನ್ನು ಪಡೆದು ಭೌತಿಕ ಇಂದ್ರಿಯ ತೃಪ್ತಿಯಿಂದ ವಿಮುಖನಾದ ನಂತರ ನಿರ್ದೇಶನವೆಂದರೆ ಅಂಬರೀಷ ಮಹಾರಾಜ. ಅವನು ಯೋಗಿ, ಆದರೆ ಪರಮ ಭಕ್ತ. ಆದರೂ ಅವನೊಡನೆ ವಿರಸವಾದಾಗ ಅವನ ಭಕ್ತಿಯ ನಿಲುವಿನಿಂದ ದೂರ್ವಾಸನು ಸೋತನು. ಎಂದರೆ ಶಕ್ತಿಯನ್ನು ಪಡೆಯಲು ಭಕ್ತನು ಯೋಗ ಪದ್ಧತಿಯನ್ನು ಅಭ್ಯಾಸ ಮಾಡಬೇಕಾಗಿಲ್ಲ. ಮಗುವು ಬಲಶಾಲಿಯಾದ ತಂದೆಗೆ ಶರಣಾದಾಗ ತಂದೆಯ ಬಲವಷ್ಟು ಅವನ ಹಿಂದಿರುವಂತೆ ಪ್ರಭುವಿನ ಕೃಪೆಯಿಂದ ಎಲ್ಲಾ ಬಲವು ಭಕ್ತನ ಬೆಂಗಾವಲಿಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ನಾಗವಾಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳ್ತದ? ಹಾ ಮಾತಾಜಿ, ಕೇಳಿಸ್ತದೆ. ಒಂದು ನಿಮಿಷ. ಕೃಷ್ಣ ದೇವೋತ್ತಮ ಪರಮಪುರುಷ, ಅದರಲ್ಲಿ ಕೃಷ್ಣನ ಉನ್ನತೋನ್ನತ ಶಕ್ತಿ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಹುಕಾಲದ ಹಿಂದೆ ಸರಸ್ವತಿ ನದಿಯ ತೀರದಲ್ಲಿ ಶ್ರೇಷ್ಠ ಋಷಿಗಳ ಒಂದು ಸಭೆ ಆಗ್ತದೆ. ಅಲ್ಲಿ ಸತ್ರ ಯಜ್ಞ ಎನ್ನುವ ಈ ಮಹಾಯಜ್ಞವನ್ನು ಮಾಡ್ತಾರೆ. ಅಂತಹ ಸಭೆಯಲ್ಲಿ ಸಾಮಾನ್ಯವಾಗಿ ಶ್ರೇಷ್ಠ ವ್ಯಕ್ತಿಗಳು ಅಂದ್ರೆ ವೇದಗಳ ವಿಷಯಗಳನ್ನು, ತತ್ವಜ್ಞಾನದ ವಿಷಯಗಳನ್ನು ಎಲ್ಲ ಚರ್ಚೆ ಮಾಡ್ತಾರೆ ಶ್ರೇಷ್ಠ ವ್ಯಕ್ತಿಗಳು. ಈ ಸಭೆಯಲ್ಲಿ ಈ ಕೆಳಗಿನ ಪ್ರಶ್ನೆಯನ್ನು ಈಗ ಎತ್ತಲಾಯಿತು. ಅಂದ್ರೆ ಭೌತಿಕ ಜಗತ್ತಿನ ಮೂವರು ಮುಖ್ಯ ದೇವತೆಗಳು ಬ್ರಹ್ಮ, ವಿಷ್ಣು, ಶಿವ. ಬ್ರಹ್ಮಾಂಡದ ಎಲ್ಲಾ ವಿಷಯಗಳನ್ನು ಕೂಡ ಅವನು ನಿಯಂತ್ರಿಸ್ತಾ ಇದ್ದಾನೆ. ಈ ಮೂವರಲ್ಲಿ ಯಾರು ಅತಿ ಶ್ರೇಷ್ಠರು ಅಂತ ಹೇಳಿ ಈ ಪ್ರಶ್ನೆ ತುಂಬಾ ಹೊತ್ತು ತನಕ ಚರ್ಚೆಯಾಯಿತು. ನಂತರ ಮೂವರು ದೇವರುಗಳನ್ನು ಪರೀಕ್ಷೆ ಮಾಡಿ ಯಾರು ಅತ್ಯಂತ ಶ್ರೇಷ್ಠರು ಎನ್ನುವುದನ್ನು ಸಭೆಗೆ ವರದಿ ಮಾಡಲಿಕ್ಕೆ ಬ್ರಹ್ಮನ ಮಗ ಭೃಗು ಮಹರ್ಷಿಯನ್ನು ಆರಿಸಲಾಯಿತು. ಅಲ್ಲಿ ಹೀಗೆ ಆಯ್ಕೆಯಾದ ಮಹರ್ಷಿ ಭೃಗು ಮುನಿಯು ಮೊದಲು ಬ್ರಹ್ಮಲೋಕದಲ್ಲಿ ತನ್ನ ತಂದೆಯ ನಿವಾಸ ಸ್ಥಾನಕ್ಕೆ ಹೋಗ್ತಾನೆ. ಈ ಮೂವರು ದೇವರುಗಳು ಸಾತ್ವಿಕ, ರಜಸ ಮತ್ತೆ ತಾಮಸ ಎನ್ನುವ ಭೌತಿಕ ಗುಣಗಳ ನಿಯಂತ್ರಕರು. ಮೂವರು ದೇವರುಗಳಲ್ಲಿ ಯಾರು ಸಂಪೂರ್ಣವಾಗಿ ಸಾತ್ವಿಕರು ಎನ್ನುವುದನ್ನು ಭೃಗು ಪರೀಕ್ಷಿಸಬೇಕು. ಇದು ಋಷಿಗಳ ಯೋಜನೆ. ಇಲ್ಲಿ ತನ್ನ ತಂದೆ ಬ್ರಹ್ಮನ ಬಳಿಗೆ ಹೋದಾಗ ಅವನಲ್ಲಿ ಸಾತ್ವಿಕ ಗುಣ ಇದೆಯಾ ಅಂತೇಳಿ ಪರೀಕ್ಷಿಸಲಿಕ್ಕೆ ಇಚ್ಛೆ ಮಾಡ್ತಾನೆ. ಪ್ರಣಾಮಗಳನ್ನು ಅರ್ಪಿಸ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ತನ್ನ ತಂದೆಗೆ ಗೌರವ ಸೂಚಿಸುವುದನ್ನು ಭೃಗುಮುನಿಯು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ತನ್ನ ತಂದೆಯ ಬಳಿಗಾಗ್ಲಿ ಗುರುವಿನ ಬಳಿಗಾಗ್ಲಿ ಹೋದಾಗ ಗೌರವವನ್ನು ತೋರಿಸಿ ಯೋಗ್ಯವಾದ ಪ್ರಾರ್ಥನೆಗಳನ್ನು ಸಲ್ಲಿಸುವುದು ಮಗನ ಅಥವಾ ಶಿಷ್ಯನ ಕರ್ತವ್ಯ. ಇಲ್ಲಿ ಭೃಗುಮುನಿಯು ತನ್ನ ಅಲಕ್ಷ್ಯಕ್ಕೆ ಬ್ರಹ್ಮನು ಯಾವ ಪ್ರತಿಕ್ರಿಯೆಯನ್ನು ತೋರಿಸುವನು ಎಂದು ನೋಡಲು ಉದ್ದೇಶಪೂರ್ವಕವಾಗಿ ಗೌರವವನ್ನು ತೋರಿಸಲಿಲ್ಲ. ತನ್ನ ಮಗನ ಉದ್ದಟತನದಿಂದ ಬ್ರಹ್ಮನಿಗೆ ಕೋಪ ಬರ್ತದೆ. ಅವನ ಕೋಪದ ಸೂಚನೆಗಳು ಕಂಡು ಬರ್ತದೆ. ಭೃಗುವಿಗೆ ಶಾಪ ಕೊಡ್ತಾನೆ. ಶಿಕ್ಷಿಸುವುದಕ್ಕೂ ಕೂಡ ಅವನು ಸಿದ್ಧನಾಗ್ತಾನೆ. ಆದರೆ ಭೃಗುವು ಅವನ ಮಗನಾದುದರಿಂದ ತನ್ನ ಬುದ್ಧಿಶಕ್ತಿಯನ್ನು ಬಳಸಿ ಕೋಪವನ್ನು ತಡೆದುಕೊಳ್ತಾನೆ. ಬ್ರಹ್ಮನಲ್ಲಿ ರಾಜಸ ಗುಣ ಪ್ರಧಾನ, ಆದರೆ ಅದನ್ನು ತಡೆಯುವ ಶಕ್ತಿ ಬ್ರಹ್ಮನಿಗಿದೆ ಎನ್ನುವುದು ಇದರಿಂದ ಈಗ ವ್ಯಕ್ತವಾಯಿತು. ಬ್ರಹ್ಮನ ಕೋಪವನ್ನು ಹಾಗೂ ಅದನ್ನು ನಿಯಂತ್ರಿಸುವುದನ್ನು ಬೆಂಕಿ ಮತ್ತು ನೀರಿಗೆ ಹೋಲಿಸಲಾಗಿದೆ. ನೀರು ಬೆಂಕಿಯಿಂದ ಉತ್ಪನ್ನವಾಗ್ತದೆ, ಆದರೆ ಬೆಂಕಿಯನ್ನು ನೀರಿನಿಂದ ಆರಿಸಬಹುದು. ಹಾಗೆ ತನ್ನ ರಾಜಸ ಗುಣದಿಂದ ಬ್ರಹ್ಮನು ಬಹುಕೋಪ ಮಾಡಿಕೊಂಡ್ರು ಭೃಗುಮುನಿಯು ತನ್ನ ಮಗನೆಂದು ಆ ಕೋಪವನ್ನು ನಿವಾರಿಸಿಕೊಂಡ. ಈಗ ಇಲ್ಲಿ ಭೃಗುಮುನಿ ಬ್ರಹ್ಮ ರಾಜಸ ಗುಣಕ್ಕೆ ಪ್ರಧಾನ ಅಂತೇಳಿ ನೋಡಿದ್ರು. ಬ್ರಹ್ಮನ ಕೋಪವನ್ನು ಇಲ್ಲಿ ಬೆಂಕಿ ಮತ್ತೆ ನೀರಿಗೆ ಹೋಲಿಸಿದ್ರು. ಅಂದ್ರೆ ಕೂಡ್ಲೆ ಅವನು ತನ್ನ ಮಗ ಅಂತೇಳಿ. ಬ್ರಹ್ಮನು ಮುಂದೆ ಪರೀಕ್ಷೆ ಮಾಡಿದ ನಂತರ ಬ್ರಹ್ಮನ ಪರೀಕ್ಷೆ ಆಯ್ತು. ಈಗ ಭೃಗುಮುನಿ ಶಿವನು ವಾಸಿಸುವಂತಹ ಕೈಲಾಸ ಲೋಕಕ್ಕೆ ಹೋಗ್ತಾನೆ. ಭೃಗುಮುನಿ
ಅವನು ಶಿವನ ಸೋದರ. ಆದುದರಿಂದ ಭೃಗುಮುನಿಯು ಬಂದಾಗ ಶಿವನಿಗೆ ತುಂಬಾ ಸಂತೋಷ ಆಗ್ತದೆ. ಅವನನ್ನು ಆಲಿಂಗಿಸ್ಲಿಕ್ಕೋಸ್ಕರ ಎದ್ದು ನಿಲ್ತಾನೆ. ಆದ್ರೆ ಶಿವನು ತನ್ನ ಬಳಿಗೆ ಬಂದಾಗ ಭೃಗುಮುನಿ ಅವನನ್ನು ಆಲಿಂಗಿಸಲು ನಿರಾಕರಿಸಿದನು. ಇಲ್ಲಿ ಭೃಗುಮುನಿಯು ಶಿವನ ಸೋದರ. ಆದ್ರಿಂದ ಇಲ್ಲಿ ಭೃಗುಮುನಿ ಬಂದಾಗ ಶಿವನಿಗೆ ಸಂತೋಷ ಆಗ್ತದೆ. ಅವನನ್ನು ಆಲಂಗಿಸ್ಬೇಕು ಅಂತ ಹೇಳಿ ಅವನು ಎದ್ದು ತನ್ನ ಬಳಿಗೆ ಬಂದಾಗ ಭೃಗುಮುನಿ ಅವನನ್ನು ಆಲಂಗಿಸ್ಲಿಕ್ಕೆ ನಿರಾಕರಿಸಿದ. ಪ್ರಿಯ ಸೋದರ, ನೀನು ಯಾವಾಗ್ಲೂ ಅಶುಚಿಯಾಗಿ ಇರ್ತೀಯ, ಸದಾ ಬೂದಿಯನ್ನು ಬಳಿದುಕೊಂಡಿರ್ತೀಯ, ನೀನು ಶುಚಿಯಾಗಿಲ್ಲ, ದಯವಿಟ್ಟು ನನ್ನನ್ನು ಮುಟ್ಬೇಡ ಅಂತ ಹೇಳಿ ಹೇಳ್ತಾನೆ. ಶಿವನು ಬಹು ಅಶುಚಿ ಎಂದು ಹೇಳಿ ಭೃಗುಮುನಿಯು ಅವನನ್ನು ಅಲಂಘಿಸಲು ನಿರಾಕರಿಸಿದಾಗ ಶಿವನಿಗೆ ತುಂಬಾ ಕೋಪ ಬಂತು. ದೇಹದಿಂದಾಗ್ಲಿ, ಮನಸ್ಸಿನಿಂದಾಗ್ಲಿ, ಮಾತಿನಿಂದಾಗ್ಲಿ ಅಪರಾಧವನ್ನು ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಬ್ರಹ್ಮನ ವಿಷಯದಲ್ಲಿ ಭೃಗುಮುನಿಯು ಮಾಡಿದ ಮೊದಲನೇ ಅಪರಾಧ ಮನಸ್ಸಿನಿಂದ ಆದದ್ದು. ಶಿವನಿಗೆ ಅಪಮಾನ ಮಾಡಿ ಅವನ ಅಶುಚಿಯಾದ ಅಭ್ಯಾಸಗಳಿಗಾಗಿ ಅವನನ್ನು ಆಕ್ಷೇಪಿಸಿದು ಇದು ಮಾತಿನಿಂದ ಆದಂತಹ ಅಪರಾಧ. ಬ್ರಹ್ಮನಿಗೆ ಅಲ್ಲಿ ಮನಸ್ಸಿನಿಂದ ಮಾಡಿದ ಅಪರಾಧ, ಇಲ್ಲಿ ಮಾತಿನಿಂದ ಮಾಡಿದಂತಹ ಅಪರಾಧ ಶಿವನಿಗೆ. ಶಿವನಲ್ಲಿ ತಾಮಸವೇ ಪ್ರಧಾನವಾದುದರಿಂದ ಭೃಗುವಿನ ಅವಮಾನಗೊಳಿಸುವ ಮಾತುಗಳನ್ನು ಕೇಳಿ ಶಿವನ ಕಣ್ಣುಗಳೆಲ್ಲ ಕೋಪದಿಂದ ಕೆಂಡಾದವು. ಅಂಕೆ ಇಲ್ಲದ ರೋಷದಿಂದ ಭೃಗುವನ್ನು ಕೊಲ್ಲಲು ತನ್ನ ತ್ರಿಶೂಲವನ್ನೇ ಎತ್ತಿಕೊಳ್ತಾನೆ. ಆಗ ಶಿವನ ಹೆಂಡತಿ ಪಾರ್ವತಿ ಅಲ್ಲೇ ಇರ್ತಾಳೆ. ಅವಳ ಸ್ವಭಾವದಲ್ಲಿ 3 ಗುಣಗಳು ಕೂಡ ಇದೆ. ಆದುದರಿಂದ ಅವಳನ್ನು ತ್ರಿಗುಣಮಯಿ ಅಂತ ಹೇಳಿ ಕರೀತಾರೆ. ಈ ಸಂದರ್ಭದಲ್ಲಿ ಅವಳು ಶಿವನ ಸ್ವಾತ್ವಿಕ ಗುಣವನ್ನು ಪ್ರಚೋದಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರ್ತಾಳೆ. ಅವಳು ಪತಿಯ ಪಾದಗಳನ್ನು ಹಿಡಿದು ಅವನನ್ನು ಭೃಗುವನ್ನು ಕೊಲ್ಲದಂತೆ ಮನವೊಲಿಸ್ತಾಳೆ. ಶಿವನ ಕೋಪದಿಂದ ಉಳಿದುಕೊಂಡು ಈಗ ಭೃಗುಮುನಿ ಶ್ವೇತದ್ವೀಪ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ಪತ್ನಿ ಸಿರಿದೇವಿಯೊಂದಿಗೆ ವಿಷ್ಣು ಹೂವಿನ ಹಾಸಿಗೆಯಲ್ಲಿ ಮಲಗಿದ್ದಾನೆ. ಸಿರಿದೇವಿಯು ಅವನ ಚರಣ ಕಮಲಗಳನ್ನು ಒತ್ತುತ್ತಾ ಇದ್ಲು. ಅಲ್ಲಿ ಭೃಗುಮುನಿಯು ತನ್ನ ದೈಹಿಕ ಕಾರ್ಯಗಳಿಂದ ಅತ್ಯಂತ ಮಹಾ ಅಪರಾಧವನ್ನು ಮಾಡ್ತಾನೆ. ಈಗ ಭೃಗುಮುನಿಯು ಮೊದಲನೇ ಅಪರಾಧ ಅದು ಮನಸ್ಸಿನಿಂದ ಆದದ್ದು, ಯಾವುದು ಬ್ರಹ್ಮನ ಹತ್ರ ಹೋದಾಗ. 2ನೇ ಅಪರಾಧ ಮಾತಿನಿಂದ ಆದದ್ದು. ಈಗ 3ನೇ ಅಪರಾಧ ಅವನ ದೇಹದಿಂದ ಆಗುವಂಥದ್ದು. ಬೇರೆ ಬೇರೆ ಅಪರಾಧಗಳು ಕ್ರಮೇಣವಾಗಿ ಹೆಚ್ಚು ಗುರುತರವಾಗಿದೆ. ಮನಸ್ಸಿನಿಂದ ಆದ ಅಪರಾಧ ಅದು ನಿಜವಾದ ಅಪರಾಧವೇ. ಇದರೊಂದಿಗೆ ಹೋಲಿಸಿದ್ರೆ ಮಾತಿನಿಂದ ಆದ ಅಪರಾಧ ಅದು ಗುರುತರವಾದದ್ದು. ಈಗ ಮತ್ತು ದೇಹದಿಂದ ಆದ ಅಪರಾಧ ಅದು ಮಹಾ ಅಪರಾಧ. ಸಿರಿದೇವಿಯ ಸಮ್ಮುಖದಲ್ಲಿ ಪ್ರಭುವಿನ ಎದೆಯನ್ನು ತನ್ನ ಪಾದದಿಂದ ಸ್ಪರ್ಶಿಸಿ ಭೃಗುಮುನಿಯು ಅತ್ಯಂತ ದೊಡ್ಡ ಅಪರಾಧವನ್ನು ಮಾಡ್ತಾನೆ. ವಿಷ್ಣುವು ದಯಾಮಯ. ಭೃಗುಮುನಿಯು ಭೃಗುಮುನಿಯ ಆ ಕಾರ್ಯಕ್ಕೆ ಅವನು ಕೋಪವನ್ನು ಮಾಡಿಕೊಳ್ಳೇ ಇಲ್ಲ. ಏಕೆಂದ್ರೆ ಭೃಗುಮುನಿಯು ಬಹು ದೊಡ್ಡ ಬ್ರಾಹ್ಮಣನು ಕೆಲವೊಮ್ಮೆ ಅಪರಾಧ ಮಾಡಿದ್ರು ಕೂಡ ಅವನನ್ನು ಶ್ರಮಿಸ್ಬೇಕು ಅಂತೇಳಿ ವಿಷ್ಣುವೇ ಮೇಲ್ಪಂಕ್ತಿಯನ್ನು ಹಾಕಿದನು. ಆದರೂ ಈ ಪ್ರಸಂಗವು ನಡೆದಂದಿನಿಂದ ಸಿರಿದೇವಿ ಲಕ್ಷ್ಮಿಗೆ ಬ್ರಾಹ್ಮಣರಲ್ಲಿ ವಿಶ್ವಾಸವಿಲ್ಲ ಎಂದು, ಸಿರಿದೇವಿಯು ಅವರಿಗೆ ಅನುಗ್ರಹ ಮಾಡುವುದಿಲ್ಲವಾದುದರಿಂದ ಬ್ರಾಹ್ಮಣರು ಸಾಮಾನ್ಯವಾಗಿ ಅಲ್ಲಿ ಬಡವರಾಗಿಯೇ ಇರ್ತಾರೆ ಅಂತ ಹೇಳ್ತಾರೆ. ವಿಷ್ಣುವಿನ ಎದೆಯನ್ನು ತನ್ನ ಪಾದದಿಂದ ಭೃಗುಮುನಿಯು ಮುಟ್ಟಿದುದು ನಿಜವಾಗಿಯೂ ಅದು ಮಹಾ ಅಪರಾಧ. ಆದರೆ ವಿಷ್ಣುವು ಎಷ್ಟು ದೊಡ್ಡವನೆಂದರೆ ಅದನ್ನು ಅವನು ಲಕ್ಷ್ಯ ಮಾಡಲೇ ಇಲ್ಲ. ಕಲಿಯುಗದಲ್ಲಿ ಬ್ರಹ್ಮರೆನಿಸಿಕೊಂಡವನು ಎಷ್ಟು ಅಹಂಕಾರಿಗಳಾದ್ರೂ ಕೂಡ ಅವರು ವಿಷ್ಣುವಿನ ಎದೆಯನ್ನು ಪಾದದಿಂದ ಮುಟ್ಟಬಲ್ಲೆವು ಎನ್ನುತ್ತಾನೆ. ಆದ್ರೆ ಭೃಗುಮುನಿ ಹಾಗೆಲ್ಲ, ವಿಷ್ಣುವಿನ ಎದೆಯನ್ನು ಪಾದದಿಂದ ಸ್ಪರ್ಶಿಸುವುದು ಅದು ಬೇರೆ ಸಂಗತಿ. ಏಕೆಂದ್ರೆ ಅದು ಅಪರಾಧ ಆದ್ರೂ ಕೂಡ ಮಹಾ ಉದಾರಿಯಾದ ವಿಷ್ಣುವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ. ಕೋಪ ಮಾಡಿಕೊಂಡವರ ಬದಲು ಅಥವಾ ಭೃಗುಮುನಿಯನ್ನು ಶಪಿಸುವುದರ ಬದಲು ವಿಷ್ಣುವು ಕೂಡ್ಲೇ ಹಾಸಿಗೆಯಿಂದ ಎದ್ದ ತನ್ನ ಪತ್ನಿ ಶ್ರೀದೇವಿಯೊಂದಿಗೆ ಬ್ರಾಹ್ಮಣನಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾನೆ. ಅವನು ಭೃಗುಮುನಿಗೆ ಹೀಗೆ ಹೇಳ್ತಾನೆ: ಪ್ರಿಯ ಬ್ರಾಹ್ಮಣ, ನೀವು ಇಲ್ಲಿಗೆ ಬಂದಿರುವುದು ನನಗೆ ದೊಡ್ಡ ಆಶೀರ್ವಾದವನ್ನು ಮಾಡಿದಂತೆ. ದಯವಿಟ್ಟು ಈ ಮೆತ್ತೆಯ ಮೇಲೆ ಕೆಲವು ನಿಮಿಷ ಕುಳಿತುಕೊಳ್ಳಿ ಪ್ರಿಯ ಬ್ರಾಹ್ಮಣ.
ನೀವು ಮೊದಲು ಪ್ರವೇಶಿಸಿದಾಗ ನಿಮ್ಮನ್ನು ಉಚಿತ ರೀತಿಯಲ್ಲಿ ಸ್ವಾಗತಿಸ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ನನ್ನ ವಿಷಾದವಿದೆ. ಅದು ನನ್ನಿಂದಾದ ಮಹಾ ಅಪರಾಧ ಅಂತೇಳಿ ವಿಷ್ಣುವೇ ಹೇಳ್ತಾನೆ. ನನ್ನನ್ನು ಕ್ಷಮಿಸಿ ಅಂತೇಳಿ ವಿಷ್ಣುವೇ ಕೇಳ್ತಾನೆ. ನೀವು ಎಷ್ಟು ಪರಿಶುದ್ಧರು ಮತ್ತು ಮಹಾಮಹಿಮರು ಎಂದರೆ ನಿಮ್ಮ ಪಾದಗಳನ್ನು ತೊಳೆದ ನೀರು ಪುಣ್ಯಕ್ಷೇತ್ರಗಳನ್ನು ಸಹ ಪಾವನಗೊಳಿಸಬಲ್ಲದು. ಆದುದರಿಂದ ನನ್ನ ಸಂಗಾತಿಗಳೊಡನೆ ನಾನು ವಾಸ ಮಾಡುವ ವೈಕುಂಠ ಲೋಕವನ್ನು ಪರಿಶುದ್ಧಗೊಳಿಸ್ಬೇಕು ಅಂತೇಳಿ ವಿಷ್ಣುವೇ ಬೇಡ್ತಾನೆ. ಪ್ರಿಯ ತಂದೆ, ಓ ಮಹರ್ಷಿ, ನಿಮ್ಮ ಪಾದಗಳು ಕಮಲದಂತೆ ಮೃದುವಾಗಿದೆ, ನನ್ನ ಎದೆ ಅದು ಸಿಡಿಲಿನಂತೆ ಗಡಸಾಗಿದೆ ಎಂದು ನನಗೆ ಗೊತ್ತಿದೆ. ಆದುದರಿಂದ ನಿಮ್ಮ ಪಾದಗಳಿಂದ ನನ್ನ ಎದೆಯನ್ನು ಮುಟ್ಟಿ ನಿಮಗೆ ನೋವಾಗಿರ್ಬಹುದು ಎಂಬ ಆತಂಕ ನನಗೆ. ಈಗ ನಿಮಗಾದ ನೋವನ್ನು ಹೋಗಲಾಡಿಸಲು ನನಗೆ ಅವಕಾಶವನ್ನು ನೀಡಿ. ಹೀಗೆ ಹೇಳಿ ವಿಷ್ಣುವು ಭೃಗುಮುನಿಯ ಪಾದಗಳನ್ನು ಒತ್ತಲು ಪ್ರಾರಂಭಿಸ್ತಾನೆ. ಮುಂದುವರಿದು ಪ್ರಭು ಭೃಗುಮುನಿಗಳಿಗೆ ಹೇಳ್ತಾರೆ, ಪ್ರಿಯ ಪ್ರಭುವೇ, ನಿಮ್ಮ ಈ ಪಾದ ಸ್ಪರ್ಶದಿಂದ ನನ್ನ ಎದೆ ಈಗ ಪುನೀತವಾಗಿದೆ. ಸಿರಿದೇವಿ ಲಕ್ಷ್ಮಿಯು ಈಗ ಅಲ್ಲಿ ನಿರಂತರವಾಗಿ ನೆಲೆಸುವಳೆಂದು ನನಗೆ ವಿಶ್ವಾಸವಿದೆ. ಲಕ್ಷ್ಮಿಗೆ ಇನ್ನೊಂದು ಹೆಸರು ಚಂಚಲ ಅಂತೇಳಿ. ಅಂದ್ರೆ ಅವಳು ಒಂದು ಸ್ಥಳದಲ್ಲಿ ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಆದುದರಿಂದ ಶ್ರೀಮಂತನ ಸಂಸಾರಕ್ಕೆ ಕೆಲವು ಪೀಳಿಗೆಗಳ ನಂತರ ಬಡತನ ಬರುವುದನ್ನು ನಾವು ಕಾಣ್ತೇವೆ. ಕೆಲವೊಮ್ಮೆ ಬಡವನ ಸಂಸಾರ ಬಹು ಶ್ರೀಮಂತವಾಗ್ತದೆ. ಈ ಭೌತಿಕ ಜಗತ್ತಿನಲ್ಲಿ ಸಿರಿದೇವಿ ಲಕ್ಷ್ಮಿ ಅವಳು ಚಂಚಲೆ. ವೈಕುಂಠ ಲೋಕಗಳಲ್ಲಿ ಅವಳು ಪ್ರಭುವಿನ ಚರಣ ಕಮಲಗಳ ಸೇವೆಯಲ್ಲಿ ಯಾವಾಗ್ಲೂ ನಿರಂತರವಾಗಿ ಇರುತ್ತಾಳೆ. ಲಕ್ಷ್ಮಿಯು ಚಂಚಲೆ ಎಂದು ಪ್ರಸಿದ್ಧಳಾಗಿರುವುದರಿಂದ ಅವಳು ಸದಾ ತನ್ನ ಎದೆಯಲ್ಲಿ ನೆಲೆಸಿಲ್ಲದೆ ಇರಬಹುದು. ಆದರೆ ಭೃಗುಮುನಿಯ ಈ ಪಾದ ಸ್ಪರ್ಶದಿಂದ ಅವನ ಎದೆಯು ಪುನೀತವಾದದ್ದರಿಂದ ಸಿರಿದೇವಿಯು ಹೊರಟು ಹೋಗುವ ಸಾಧ್ಯತೆಯೇ ಇಲ್ಲ ಅಂತೇಳಿ ನಾರಾಯಣ ಸೂಚಿಸ್ತಾನೆ. ಆದ್ರೆ ಭೃಗುಮುನಿಗೆ ತನ್ನ ಸ್ಥಾನವು ಪ್ರಭುವಿನ ಸ್ಥಾನವು ಅರ್ಥವಾದವು. ಈಗ ದೇವೋತ್ತಮ ಪರಮಪುರುಷನು ನಡೆದುಕೊಂಡ ರೀತಿಯನ್ನು ಕಂಡು ಅವನಿಗೆ ಆಶ್ಚರ್ಯ ಆಗ್ತದೆ. ಕೃತಜ್ಞತೆಯಿಂದ ಅವನ ಆ ಕಂಠ ಎಲ್ಲ ಗದ್ಗದ ಆಗ್ತದೆ. ಸ್ವರವೇ ಬರದಾಗೆ ಆಯ್ತು. ಪ್ರಭುವಿನ ಮಾತುಗಳಿಗೆ ಉತ್ತರ ಕೊಡ್ಲಿಕ್ಕೆ ಅವನಿಗೆ ಆಗುವುದಿಲ್ಲ. ಈಗ ಅವನ ಕಣ್ಣುಗಳಿಂದ ನೀರು ಬರ್ತದೆ. ಅವನು ಏನನ್ನೂ ಹೇಳಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಮೌನವಾಗಿ ಪ್ರಭುವಿನ ಮುಂದೆ ಅವನು ನಿಲ್ತಾನೆ. ಈಗ ಬ್ರಹ್ಮ, ಶಿವ ಮತ್ತು ವಿಷ್ಣು ಈ ಮೂವರನ್ನು ಪರಿಚಯ ಮಾಡಿದ ನಂತರ ಭೃಗುಮುನಿ ಅವರು ಸರಸ್ವತಿ ನದಿಯ ತೀರಕ್ಕೆ ಅಲ್ಲಿ ನಡೆದಿದ್ದ ಮಹರ್ಷಿಗಳ ಸಭೆಗೆ ಹಿಂದಿರುಗಿ ಬಂದು ತನ್ನ ಅನುಭವವನ್ನೆಲ್ಲ ಹೇಳ್ತಾನೆ. ಅವನ ಮಾತನ್ನು ಗಮನವಿಟ್ಟು ಕೇಳಿದ ಋಷಿಗಳು ಪ್ರಮುಖ ದೇವರುಗಳಲ್ಲಿ ವಿಷ್ಣುವಿಗೆ ಅತ್ಯಂತ ಹೆಚ್ಚಿನ ಸಾತ್ವಿಕ ಗುಣ ಇದೆ ಅಂತೇಳಿ ನಿರ್ಣಯ ಮಾಡಿದ್ರು. ಇದನ್ನು ಮದ್ಭಾಗವತದಲ್ಲಿ ಈ ಮಹರ್ಷಿಗಳು ಬ್ರಹ್ಮವಾದಿನಂ ಅಂತ ಹೇಳಿ ಹೇಳ್ತಾರೆ. ಬ್ರಹ್ಮವಾದಿನಂ ಎಂದ್ರೆ ಪರಮ ಸತ್ಯವನ್ನು ಕುರಿತು ಜಿಜ್ಞಾಸೆ ಮಾಡುವವರು, ಆದರೆ ಇನ್ನೂ ನಿರ್ಣಯಕ್ಕೆ ಬಾರದಿರುವವರು ಎಂದರ್ಥ. ಸಾಮಾನ್ಯವಾಗಿ ಬ್ರಹ್ಮವಾದಿ ಅಂತ ಹೇಳುದು ನಿರಾಕಾರವಾದಿಗಳಿಗೆ ಅಥವಾ ವೇದಾಧ್ಯಯನ ಮಾಡುವವರಿಗೆ ಅನ್ವಯಿಸ್ತದೆ. ಆದುದರಿಂದ ಅಲ್ಲಿ ನಡೆದಿದ್ದ ಋಷಿಗಳು ವೈದಿಕ ಸಾಹಿತ್ಯದ ಶ್ರದ್ಧಾವಂತ ವಿದ್ಯಾರ್ಥಿಗಳು. ಅವರು ದೇವೋತ್ತಮ ಪರಮಪುರುಷ ಯಾರು ಎಂಬ ನಿರ್ಧಾರಕ್ಕೆ ಬಾರದಿರುವವರು ಎಂದು ಅರ್ಥ ಮಾಡಿಕೊಳ್ಬೇಕು. ನಾವು ಮೂವರು ಪ್ರಧಾನ ದೇವರುಗಳಾದ ಶಿವ, ಬ್ರಹ್ಮ, ವಿಷ್ಣು ಇವರನ್ನು ಸಂದರ್ಶಿಸಿ ಬಂದ ಭೃಗುಮುನಿಯು ಅನುಭವವನ್ನು ಕೇಳಿ ಋಷಿಗಳು ವಿಷ್ಣುವೇ ಪರಮ ಸತ್ಯ, ದೇವೋತ್ತಮ ಪರಮಪುರುಷ ಅಂತ ನಿರ್ಣಯಿಸಿದ್ರು ಕೂಡ ಈ ಭೃಗುಮುನಿಗಳಿಂದ ವಿವರವನ್ನು ತಿಳಿದುಕೊಂಡಾಗ ಬ್ರಹ್ಮ ಮತ್ತು ಶಿವ ಇವರಿಗೆ ಕೂಡಲೇ ತಳಮಳವಾದರು. ಭೃಗುಮುನಿಯು ತನ್ನನ್ನು ಒದ್ದಿದ್ರು. ವಿಷ್ಣುವು ಸ್ವಲ್ಪವೂ ವಿಚಲಿತನಾಗಲಿಲ್ಲ ಎಂದು ಆಶ್ಚರ್ಯಪಟ್ಟು, ಸಣ್ಣ ದೀಪಗಳು ಸ್ವಲ್ಪ ಗಾಳಿಯಿಂದ ವಿಚಲಿತವಾದರೂ ಮಹಾನ್ ಜ್ಯೋತಿ ಅಥವಾ ಬೆಳಕಿನ ಮಹಾನ್ ಅಗರವಾದ ಸೂರ್ಯನ ಆ ಚಂಡಮಾರುತದಿಂದಲೂ ವಿಚಲಿತನಾಗುವುದಿಲ್ಲ ಎನ್ನುವ ಉದಾಹರಣೆಗಳನ್ನು ಕೊಡ್ತಾರೆ. ಶೋಭೆಗೊಳಿಸುವಂತಹ ಸನ್ನಿವೇಶಗಳನ್ನು ತಂದುಕೊಳ್ಳುವ ಶಕ್ತಿಯಿಂದ ಮನುಷ್ಯನ ಹಿರಿಮೆಯನ್ನು ಅಳೆಯಬೇಕು. ಸರಸ್ವತಿ ನದಿಯ ದಡದಲ್ಲಿ ಸಭೆ ಸೇರಿದ ಋಷಿಗಳು ಶಾಂತಿ ಮತ್ತು ಸಂಪೂರ್ಣ ನಿರ್ಭಯವು ಬೇಕಾದವರು ವಿಷ್ಣುವಿನ ಚರಣ ಕಮಲಗಳಲ್ಲಿ ಆಶ್ರಯ ಪಡಬೇಕೆಂಬ ನಿರ್ಣಯಕ್ಕೆ ಬಂದರು. ಇಲ್ಲಿ ಬ್ರಹ್ಮ ಮತ್ತೆ ಶಿವ ಅಲ್ಪ ಪ್ರಚೋದನೆಯಿಂದ ಮನಃಶಾಂತಿಯನ್ನು ಕಳೆದುಕೊಂಡವರೆಂದರೆ ಅವರು ತಮ್ಮ ಭಕ್ತರ ಮನಃಶಾಂತಿಯನ್ನು ಕಾಪಾಡುವುದು ಹೇಗೆ? ವಿಷ್ಣು ಅಥವಾ ಕೃಷ್ಣನನ್ನು ಪರಮ ಮಿತ್ರನನ್ನಾಗಿ ಸ್ವೀಕರಿಸಿದ ಯಾರೇ ಆಗ್ಲಿ ಅತ್ಯಂತ ಉನ್ನತ ಶಾಂತಿಯನ್ನು ಪಡೀತಾರೆ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದೆ. ಇಲ್ಲಿ ವೈಷ್ಣವ ಧರ್ಮದ ತತ್ವಗಳನ್ನು ಅನುಸರಿಸುವುದರಿಂದ ಮನುಷ್ಯನು ಪರಿಪೂರ್ಣ ಆಗ್ತಾನೆ ಅಂತ ಹೇಳಿ ಋಷಿಗಳು ನಿರ್ಣಯಿಸ್ತಾರೆ. ಒಂದು ವಿಶಿಷ್ಟ ಪಂಥದ ಎಲ್ಲಾ ಧಾರ್ಮಿಕ ತತ್ವಗಳನ್ನು ಅನುಸರಿಸಿಯೂ ಮನುಷ್ಯನು ದೇವೋತ್ತಮ ಪರಮ ಪುರುಷನಾದ ವಿಷ್ಣುವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಮುಂದೆ ಹೋಗ್ಲಿಲ್ಲ, ಮುನ್ನಡೆ ಇರಲಿಲ್ಲ ಎಂದಾದ್ರೆ ಇಂತಹ
ಪ್ರೇಮಪೂರ್ವಕ ಶ್ರಮವೆಲ್ಲ ವ್ಯರ್ಥ. ಧಾರ್ಮಿಕ ತತ್ವಗಳನ್ನು ಅನುಸರಿಸುವುದು ಪರಿಪೂರ್ಣ ಜ್ಞಾನಕ್ಕೆ ಏರುವುದಕ್ಕಾಗಿ. ಮನುಷ್ಯನು ಪರಿಪೂರ್ಣ ಜ್ಞಾನದ ಸ್ಥಿತಿಗೆ ಬಂದರೆ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಿರಾಸಕ್ತನಾಗ್ತಾನೆ. ತನ್ನನ್ನು ಅರಿಯುವುದು ಮತ್ತೆ ಭಗವಂತನನ್ನು ಪರಮಾತ್ಮನನ್ನು ಅರಿಯುವುದು, ಇದು ಪರಿಪೂರ್ಣ ಜ್ಞಾನ. ಪರಮಾತ್ಮನು ಜೀವಾತ್ಮನು ಗುಣದಲ್ಲಿ ಒಂದಾದ್ರೂ ಅವರು ಬೇರೆ ಬೇರೆ, ಪ್ರಮಾಣದಲ್ಲೆಲ್ಲ ಬೇರೆ ಬೇರೆ. ಜ್ಞಾನವನ್ನು ಹೀಗೆ ವಿಶ್ಲೇಷಿಸಿ ಅರಿಯುವುದು ಪರಿಪೂರ್ಣವಾದದ್ದು. ನಾನು ಜಡವಸ್ತುವಲ್ಲ, ನಾನು ಚೇತನ ಎಂದು ಅರ್ಥ ಕೊಳ್ಳುವುದು ಇದು ಪರಿಪೂರ್ಣ ಜ್ಞಾನ ಅಲ್ಲ. ಭಕ್ತಿಯೇ ನಿಜವಾದ ಧಾರ್ಮಿಕ ತತ್ವ. ಭಗವದ್ಗೀತೆ ಇದನ್ನೇ ಹೇಳುದು. ಕೃಷ್ಣನು ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು ಅಂತ ಹೇಳಿ ಅಲ್ಲಿ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಆದುದರಿಂದ ಧರ್ಮ ಎಂದರೆ ವೈಷ್ಣವ ಧರ್ಮ ಅಥವಾ ಭಗವತ್ ಧರ್ಮ ಎಂದೇ ಅರ್ಥ. ಇದನ್ನು ಅನುಸರಿಸಿದ್ರೆ ಉಳಿದೆಲ್ಲ ಸದ್ಗುಣಗಳು ಬದುಕಿನಲ್ಲಿ ಮುನ್ನಡೆಯಾಗಿ ತಾವಾಗಿಯೇ ಕೈಗೂಡುತ್ತವೆ. ಅತ್ಯುನ್ನತ ಪರಿಪೂರ್ಣ ಜ್ಞಾನವೆಂದರೆ ಪರಮಪ್ರಭುವನ್ನು ತಿಳಿಯುವುದು. ಭಕ್ತಿ ಸೇವೆಯಲ್ಲದೆ ಬೇರಾವ ಧಾರ್ಮಿಕ ವಿಧಿಯಿಂದಲೂ ಭಗವಂತನನ್ನು ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಇಲ್ಲಿ ಭಕ್ತಿಪೂರ್ವಕ ಸೇವೆಯಿಂದ ಕೂಡಲೇ ನಾವು ಪರಿಪೂರ್ಣವಾದ ಜ್ಞಾನವನ್ನು ಪಡೆಯಬಹುದು. ಜ್ಞಾನವನ್ನು ಪಡೆದ ನಂತರ ಮನುಷ್ಯನು ಭೌತಿಕ ಜಗತ್ತಿನಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತಾನೆ. ಇದಕ್ಕೆ ವನ ವೇದಾಂತದ ಊಹಾಪೋಹಗಳು ಕಾರಣವಲ್ಲ. ಭಕ್ತರು ಈ ಐಹಿಕ ಪ್ರಪಂಚದ ವಿಷಯದಲ್ಲಿ ನಿರಾಸಕ್ತರಾಗ್ತಾರೆ. ಸಿದ್ಧಾಂತವೆಲ್ಲ ಅರ್ಥವಾಗಿ ಬಿಟ್ಟಿದೆ ಎನ್ನುವುದೊಂದೇ ಈ ನಿರಾಸಕ್ತಿಗೆ ಕಾರಣವಲ್ಲ. ಈ ಬಗೆಯ ಮನೋಭಾವಕ್ಕೆ ಪ್ರತ್ಯಕ್ಷ ಅನುಭವವೂ ಕಾರಣವಾಗ್ತದೆ. ಪರಮಪ್ರಭುವಿಗೆ ಅವನ ಸವಾಸದ ಪರಿಣಾಮವನ್ನು ಕಂಡುಕೊಂಡ ಭಕ್ತ ಸಮಾಜ, ಸ್ನೇಹ, ಪ್ರೇಮಗಳ ಸವಾಹಾಸ ಅದನ್ನು ದ್ವೇಷಿಸ್ತಾನೆ. ಇದು ಒಣ ನಿರ್ಲಿಪ್ತತೆಯಲ್ಲಿ ದಿವ್ಯ ಪರಿಪಕ್ವತೆಯಿಂದ ಬಾಳಿನಲ್ಲಿ ಉನ್ನತ ಅಂತಸ್ತಿಗೆ ಏರುವುದರ ಪರಿಣಾಮ. ಇಂತಹ ಜ್ಞಾನವನ್ನು ಪಡೆದು ಭೌತಿಕ ಇಂದ್ರಿಯ ತೃಪ್ತಿಯಿಂದ ವಿಮುಖನಾದ ನಂತರ ಯೋಗ ಅಭ್ಯಾಸದಿಂದ ಪಡೆಯುವ ಅನಿಮ, ಲಗಿಮ, ಪ್ರಾಪ್ತಿ, ಸಿದ್ಧಿ ಮೊದಲಾದ ಅಷ್ಟ ಶ್ರೀಮಂತಿಕೆಗಳಲ್ಲಿ ಮನುಷ್ಯನ ಮುನ್ನಡೆಯು ಸಾತವಾಗ್ತದೆ. ಇದಕ್ಕೆ ಪರಿಪೂರ್ಣ ನಿದರ್ಶನ ಅಂತ ಹೇಳಿದ್ರೆ ಅಂಬರೀಷ ಮಹಾರಾಜ. ಅವನು ಯೋಗಿ, ಒಬ್ಬ ಪರಮ ಭಕ್ತ. ಆದ್ರೂ ಅವನೊಡನೆ ವಿರಸವಾದಾಗ ಅವನು ಭಕ್ತಿಯ ನಿಲುವಿನಿಂದ ದುರ್ವಾಸನ ಕೂಡ ಸೋತುವುದ. ದುರ್ವಾಸ ಮುನಿ ಎಂದರೆ ಶಕ್ತಿಯನ್ನು ಪಡೆಯಲು ಭಕ್ತನು ಯೋಗ ಪದ್ಧತಿಯನ್ನು ಮಾಡ್ಬೇಕಾಗಿಲ್ಲ. ಮಗುವು ಬಲಶಾಲಿಯಾದ ತಂದೆಗೆ ಶರಣಾದಾಗ ತಂದೆಯ ಬಲದಷ್ಟು ಅವನ ಹಿಂದಿರುವಂತೆ ಪ್ರಭುವಿನ ಕೃಪೆಯಿಂದ ಎಲ್ಲಾ ಬಲವು ಭಕ್ತನ ಬೆಂಗಾವಲಾಗಿ ಇರುತ್ತದೆ. ಹರೇ ಕೃಷ್ಣ. ಏನ್ ಅರ್ಥ ಆಯ್ತು? ಇಲ್ಲಿ ತನಕ ಓದಿದಲ್ಲ ಮಾತಾಜಿ? ಮಾತಾಜಿ ಏನ್ ಅರ್ಥ ಆಯ್ತು? ಹೀಗೆ ಮೂವರಲ್ಲಿ ಯಾರು ಶ್ರೇಷ್ಠರು? ವಿಷ್ಣು ಮಾತಾಜಿ. ನಿಜವಾಗ್ಲೂ ದೇವ್ರು ಅಂದ್ರೆ ವಿಷ್ಣು ಅಂತ ಹೇಳಿದ್ದಾರೆ. ಓಕೆ, ವಿಷ್ಣು ದೇವರು ಅಂತ ಹೇಳಿ ಆಯ್ತು. ನೆಕ್ಸ್ಟ್ ಈಗ ಶಿವನಲ್ಲಿಗೆ ಹೋಗುವಾಗ ಯಾವ ರೀತಿ ಹೋದ? ಏನ್ ಮಾಡಿದ ಶಿವನಿಗೆ? ನೀನು ಕೊಳಕ ನನ್ನ ಹತ್ರ ಬರ್ಬೇಡ ಅಂತ ಹೇಳ್ತಾನೆ. ಅಪರಾಧ ಮಾಡಿದರು ಮಾತಾಜಿ. ಮಾತಿನ ಅಪರಾಧ. ಅಲ್ಲಿ ತಂದೆಗೆ ಗೌರವವನ್ನು ಕೊಡ್ಲಿಲ್ಲ, ಅಂದ್ರೆ ಅಲ್ಲಿ ಮನಸ್ಸಿನಿಂದ ಅಪರಾಧ ಮಾಡಿದ. ಇಲ್ಲಿ ಮೂರನೇದು ಅಪರಾಧ ನೋಡಿ, ಅಲ್ಲಿ ಇಬ್ಬರು ಕೂಡ ಕೋಪಗೊಳ್ತಾರೆ. ಆದ್ರೆ ಮೂರನೇ ಅಪರಾಧ ಬಹು ದೊಡ್ಡ ಅಪರಾಧ, ಎದೆಯನ್ನೇ ತುಳಿದು ಬಿಟ್ಟ. ಆದ್ರೆ ಪಾಪ ಆ ವಿಷ್ಣು ಏನ್ ಮಾಡ್ತಾನೆ? ಶ್ರಮಿಸ್ತಾನೆ ಅವನು. ದೇಹ ಅಪರಾಧ ಅದು. ದೇಹಕ್ಕೆ ಮಾತಾಜಿ ಒಂದು ಇದು ಏನಂತಾರೆ, ಶ್ರೀನಿವಾಸ ಕಲ್ಯಾಣದಲ್ಲಿ ಈ ಒಂದು ದೃಶ್ಯ, ಈ ಕಥೆದು ಪೂರ್ತಿ ಬಂದಿದೆ ಮಾತಾಜಿ. ಭೃಗುಮುನಿ ವಿಷ್ಣು ಎದೆಗೆ ಒದ್ದಿತಾರೆ. ವಿಷ್ಣು ಕೋಪ ಮಾಡ್ಕೊಳ್ಳೋದೇ ಇಲ್ಲ ಮಾತಾಜಿ, ಕಾಲು ಒತ್ತುತ್ತಾರೆ ಅವಾಗ. ಅವನ ಕಾಲಿಗೆ ಪುನಃ ನಮಸ್ಕಾರ ಮಾಡ್ತಾನೆ ವಿಷ್ಣು ಅಲ್ಲವಾ? ಎಷ್ಟು ಗ್ರೇಟ್. ಯಾಕಂದ್ರೆ ಅಲ್ಲಿ ಅವರ ಭೃಗುಮುನಿಯ ಅಡಿಗಾಲಲ್ಲಿ ಅಂತ ಒಂದು ಕಣ್ಣಿರ್ತದೆ ಮತ್ತೆ, ಅದನ್ನು ಪ್ರೆಸ್ ಮಾಡಿ ಅವ್ರಿಗೆ ತೆಗಿಲಿಕ್ಕೆ ಇರ್ತದೆ, ಅದಕ್ಕೆ ಮಾಡೋದಾಗಿ. ನಾವಾಗಿದ್ರೆ ಏನ್ ಮಾಡ್ತಿದ್ದೆವು? ನಮ್ಮ ಮಕ್ಕಳಾಗೆ ಮಾಡಿದ್ರೆ
ಮಾತಾಜಿ ನಿಜವಾಗ್ಲೂ ನಮ್ಗೆ ಯಾವ ಒಂದು ಗುಣ ಈ ಒಂದು ಇಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ ಇದೆ ಅಂತ ಅನ್ನೋದಕ್ಕೆ ಇದು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಚೆನ್ನಾಗಿದೆ ಮಾತಾಜಿ ಒಂದು ಇದು ಪ್ರಸಂಗ. ಉದಾಹರಣೆ ತುಂಬಾ ಚೆನ್ನಾಗಿದೆ. ನಮ್ಗೆ ಮಾಡಿದ ನಿಜವಾಗ್ಲೂ ಭಗವಂತನ ಆ ಲೀಲೆಗಳು ಅದನ್ನು ಮೆಚ್ಚಲೇಬೇಕು. ಸತ್ವ ಗುಣ ಇದ್ರೆ ನಾವು ಕೋಪ ಮಾಡ್ಕೊಳ್ಳಲ್ಲ ಮಾತಾಜಿ, ಯಾಕೆಂದ್ರೆ ಅವರು ಋಷಿ ಮುನಿ, ಅವರು ಅದ್ರೆ ಏನಾಗಲ್ಲ ಅಂತ. ಆದ್ರೆ ನಮ್ಗೆ ಯಾವ ಗುಣ ಇದೆ ಅಂತ ಪ್ರಧಾನವಾಗಿರುತ್ತೆ, ಆ ಗುಣ ತಕ್ಕಂಗೆ ನಾವು ವರ್ತಿಸ್ತೀವಿ ಮಾತಾಜಿ. ಈಗ ನಮ್ಮ ಗುಣಗಳು ನಮಗೆ ಅರ್ಥ ಆಗ್ತದೆ. ನೀವ್ ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಗುಣಗಳು ನಿಮ್ಗೆ ಅರ್ಥ ಆಗ್ತದೆ, ನೀವು ಯಾವ ಗುಣದಲ್ಲಿ ಇದ್ದೀರಿ ಅಂತ ಹೇಳಿ, ಅಲ್ಲವಾ? ಹೌದು ಮಾತಾಜಿ. ಖಂಡಿತವಾಗಿಯೂ ನಮಗೆ ಗೊತ್ತಾಗ್ತದೆ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವ ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಈ ದಿನ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾವು ಈ ದಿನದ ತರಗತಿಯನ್ನು ಮುಗಿಸೋಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕದಿದ್ದವರು ಹಾಕಿ ಬಿಡಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಮಾತಾಜಿ ನಿಮ್ದು ನೆಟ್ವರ್ಕ್ ಹೋಗಿತ್ತ ಮಾತಾಜಿ ನಡುವಲ್ಲಿ? ಇಲ್ಲ. ಮತ್ತೆ ನಾನು ಹೇಗೆ ಹೋಸ್ಟ್ ಆಗಿದ್ದೇನೆ? ಹಾ, ನನ್ಗೆ ಹೋಸ್ಟ್ ಬಂದಿದೆ. ಹೌದಾ? ಮಾತಾಜಿ ನಾನ್ ಮಾಡಿದ್ದು ಮಾತಾಜಿ, ಹೋಸ್ಟ್ ನಾನ್ ಮಾಡಿದ್ದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೀವೇ ಎಂಡ್ ಮಾಡ್ಬೇಕಾಗದೆ, ನಾನಲ್ಲ. ಮಾತಾಜಿ ಎಸ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಎಂಡ್ ಮಾಡುದು